ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬೊಡಮಡುತ್ತ ವರ್ಣಿಬೈ ಕಥಾಮೃತವ ಆದರೆ ಋಷಿಮುನಿಗಳ ಬ್ರಾಹ್ಮಣರ ಆಶೀರ್ವಾದದಿಂದ ನಮ್ಮ ಜೀವನವು ಹಸನಾಯಿತು ಎನ್ನುವ ಹಾಗೆ ನಾವು ಭಾವಿಸ್ತಾ ಇದ್ದೇವೆ. ಎಲ್ಲದಕ್ಕೂ ಯಾವುದೇ ಒಂದು ಚಿಂತೆಯನ್ನು ಮಾಡದೆ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನಮ್ಮೆಲ್ಲವರನ್ನು ಒಳ್ಳೆಯ ರೀತಿಯಿಂದ ಸಲಹುತ್ತಾ ಬಂದಂತಹ ನಮ್ಮಣ್ಣ ಧರ್ಮಜ. ಆದರೆ ನಾವು ಹೀಗೆ ಇರುವುದು ಸರಿಯಲ್ಲ ಎನ್ನುವಂತಹ ದೃಷ್ಟಿಯಿಂದ ನಮ್ಮೆಲ್ಲರ ಒಳಿತಿಗಾಗಿ ನಮ್ಮಣ್ಣನಾದಂತಹ ಧರ್ಮಜ ಬ್ರಾಹ್ಮಣರನ್ನು ಬೇಡಿಕೊಂಡನಂತೆ. ಆವಾಗ ಅವರು ಅರಸಿದ ಹಾಗೆ ಅವರ ಮಾರ್ಗದರ್ಶನದಂತೆ ಅಷ್ಟೇ ಅಲ್ಲದೆ ವೇದವ್ಯಾಸರು ಹೇಳಿದಂತಹ ಮಂತ್ರವನ್ನು ತಮ್ಮನಾದಂತಹ ಅರ್ಜುನನಿಗೆ ಉಪದೇಶ ಮಾಡಬೇಕು. ಇದರಿಂದಲಾಗಿ ನಮ್ಮ ಜೀವನವು ಪಾವನವಾಗಬೇಕು, ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಕೂಡ ನಮ್ಮನ್ನು ಬಾಧಿಸಬಾರದು ಎನ್ನುವಂತಹ ಉದ್ದೇಶದಿಂದ ವೇದವ್ಯಾಸರು ಅನುಗ್ರಹಿಸಿದಂತಹ ಮಂತ್ರವನ್ನು ನನಗೆ ಉಪದೇಶಿಸಿದ. ಸ್ಮೃತಿ ಸ್ಮೃತಿ ಎರಡು ಮಂತ್ರಗಳನ್ನು ಉಪದೇಶಿಸಿ ಶಿವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ತಮ್ಮ ಅರ್ಜುನ.
ಹೀಗೆಂದು ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟ. ಹಾಗೆಯೇ ಸದಾ ಕಾಲವು ನಮ್ಮನ್ನು ಅರಸುವಂತ ಬ್ರಾಹ್ಮಣರಿಗೆಲ್ಲವರಿಗೂ ಕೂಡ ವಂದಿಸುತ್ತ, ದೇವತೆಗಳನ್ನು ಪೂಜಿಸುತ್ತ ಉತ್ತರದ ಕಡೆಗೆ ಪಯಣವನ್ನು ನಾನು ಬೆಳೆಸಿದ್ದೇನೆ. ಗಿರಿ ಕಾನನಗಳನ್ನೆಲ್ಲ ದಾಟುತ್ತಾ ಬಹಳಷ್ಟು ಮುಂದೆ ಬಂದೆ. ಶಿವನ ತಪಸ್ಸಿಗಾಗಿ ನಡೆಯುತ್ತೇನೆ. ಪರಮ ಪಾವನ ಇಂದ್ರಕೀಲನ ಹೊರವನಕ್ಕೆ ಬರಲಂದು ಕೇಳೈ ನರನೆ ಪುಣ್ಯಕ್ಷೇತ್ರವಿದು ಎಂದು ನಭೋವಚನ ನುಡಿದುದು. ಪರಶಿವನ ತಪಸ್ಸನ್ನಾಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಯಾವುದು ಎನ್ನುವ ಹಾಗೆ ಅರಸುತ್ತಾ ಈ ಕಡೆಗೆ ಬಂದ್ರೆ ನಭೋವಾಣಿ ಐತಲ್ಲ, ಏನು ಹರನ ತಪಸ್ಸನ್ನು ಆಚರಿಸುವುದಕ್ಕೆ ಇದುವೇ ಸುಸ್ಥಳ, ಇದುವೇ ಇಂದ್ರಕೀಲಕ ಹೀಗೆನ್ನುವ ಹಾಗೆ ನಭೋವಚನವಾಯಿತು. ಆದ್ದರಿಂದ ತಡವನ್ನು ಮಾಡುವುದು ಸರಿಯಲ್ಲ. ಅವನ ತಪಸ್ಸನ್ನು ಆಚರಿಸುವುದಕ್ಕೆ ದೇಹವನ್ನು ಶುದ್ಧಿಗೊಳಿಸಿಕೊಳ್ಬೇಕು. ನಾಸಿಕಾಗ್ರಮುಟದಲ್ಲಿ ದೃಷ್ಟಿಯನ್ನಿರಿಸಿ ಆ ಪರಮಾತ್ಮನನ್ನು ಭಜಿಸುವುದಕ್ಕೆ ಇಲ್ಲೇ ನಿಲ್ತೇನೆ. ಬಿಸಜಾಕ ಮನಸರ್ಗಕ್ಕೆ ಗಿಂಡರಾಗಿ ಅರ್ಥಗರ್ಗ್ಯವನಿತ್ತು ಭಕ್ತಿಗಿಂಡಾಗ ಪುನಜಾಕ ಸುಮನಸರ್ಗೆ ಅಕ್ಕಿಗಿಂಡರಾಗಿ ಕಟಾರಿಯಂ ಪೆಗಲಿಗೇರಿಸಿ ಬತ್ತಳಿಗಿಂಡೆತ್ತಿ ದೋರ್ದಂಡದೋರ್ಭವನ ಧ್ಯಾನಿಸಿದನು. ಯೋಗ್ಯವಾದಂತಹ ಸ್ಥಳವನ್ನೇ ಆಚರಿಸಿದೆ. ಸಲಿಲದಲ್ಲಿ ಹರಿಯುತ್ತಿರುವಂತಹ ನದಿಯಲ್ಲಿ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿ ಹರನಾಮನವನ್ನು ಸ್ಮರಿಸಿದೆ. ಅಷ್ಟೇ ಅಲ್ಲ, ದೇವತೆಗಳನ್ನು ಕೂಡ ವಂದಿಸಿಕೊಂಡಿದ್ದೇನೆ. ನನ್ನ ದೇವನಾದಂತಹ ಕೃಷ್ಣ ಪರಮಾತ್ಮನನ್ನು ಕೂಡ ಮನಸಾ ನಾನು ಸ್ಮರಿಸಿಕೊಂಡಿದ್ದೇನೆ. ಯೋಗ್ಯವಾದಂತಹ ಅಸ್ತ್ರಗಳನ್ನು ಕೈಯಲ್ಲಿ ಧರಿಸುತ್ತಾ ಶಿವನನ್ನು ತಪಸ್ಸು ಮಾಡುತ್ತೇನೆ. ಅರಸಗಳಲ್ಲಿರುವ ಋಷಿಗಳು ನರನ ತಪಸ್ಸುಗಾನಲಾರದೆ ಮರುಗಿದ ಒಟ್ಟಾಗುತ್ತೆಂದರು ನೆರೆದು ಭಯದಿ. ಏನಾಶ್ಚರ್ಯವಿದು! ಏನಾಯ್ತು? ಅದೆಷ್ಟೋ ವರ್ಷಗಳಿಂದ ಈ ಕಾಡಿನಲ್ಲಿ ತಪಸ್ಸನ್ನು ಯಾಗ ಯಜ್ಞಾದಿಗಳಿಂದ ಮಾಡುತ್ತಾ ಇದ್ದೇವೆ. ಇದುವರೆಗೂ ನಮಗೆ ಯಾರಿಂದಲೂ ತೊಂದರೆ ಆದದ್ದಿಲ್ಲ. ಆದ್ರೆ ಇಂದು ಮಾತ್ರ ಇದ್ದಕ್ಕಿದ್ದ ಹಾಗೆ ಹುಲಿ ಅಧಿಕವಾಗುತ್ತಾ ಉಂಟು, ತಡೆಯುವುದಕ್ಕಾಗುವುದಿಲ್ಲ. ಯಾಕೆ ಈ ರೀತಿ ಬದಲಾವಣೆ ಆಯಿತು ಅಂತ ಆಲೋಚನೆ ಮಾಡಿದ್ದೆ. ಹೌದಾದ್ರೆ ನಮ್ಮ ತಪಸ್ಸಿನಲ್ಲಿ ಏನಾದ್ರೂ ಲೋಪದೋಷ ಬಂತೆ, ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಮಂತ್ರ ಉಚ್ಚಾರ ಮಾಡೋಣ ಎಂಬಾಗ ಮುಂದಾದ್ರೆ ಮಂತ್ರವೇ ಸರಿ ನೆನಪಿಗೆ ಬರ್ತಾ ಇದ್ದಾರೆ, ಉಚ್ಚಾರ ಸರಿ ಬರುತ್ತಾ ಇಲ್ಲ. ಯಾಕೆ ಹೀಗಾಯ್ತು ಏನು ಅಂತ ಆಲೋಚನೆ ಮಾಡ್ತಾ ಮುಂದೆ ಬಂದಾಗ ವಿಶೇಷವಾದಂತಹ ದೃಶ್ಯ. ಯಾರೋ ಒಬ್ಬ ತಪಸ್ಸಲ್ಲೇ ನಿರತರಾಗಿದ್ದಾರೆ. ಯಾರಾಗಿರಬಹುದು? ತಪಸ್ಸು ಮಾಡುವ ರೀತಿಯಲ್ಲಿ ಇಲ್ಲದ ಕಾರಣ ಕಣ್ಣ ಮೇಲೆ ಮಾತನಾಡಿ ಇವರ ಬಗ್ಗೆ ತಿಳ್ಕೊಳ್ಳಬೇಕಾದ ಕರ್ತವ್ಯ. ಬಳಿಗೆ ಸಾಹಿತ್ಯ ನೋಡೋಣ. ಬಂದು ನರನನ್ನು ನೋಡಿ ತಮ್ಮೊಡನೆಂದ ನಿವರಾರದ ಶಸ್ತ್ರಗಳಿಂದ ರಂಜಿಸುವ ತಪಸ್ಸು ಇವನ್ಯಾರು? ಅಯ್ಯ ಪುಣ್ಯಾತ್ಮ, ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಉಂಟು, ಕುತೂಹಲ ಮೂಡುತ್ತಾ ಉಂಟು. ಯಾಕಂದ್ರೆ ತಪಸ್ಸನ್ನು ಮಾಡುವ ಕ್ರಮ ನಿಯಮ ಎಂಬುದಿದೆ. ನಿನ್ನನ್ನು ಕಾಣುವಾಗ ಹಾಗೆ ಕಾಣುವುದಿಲ್ಲ. ಬಿಲ್ಲು ಬಾಣ ಕಠಾರಿ ಒಬ್ಬ ಯೋಗ್ಯತಾವಂತ ಒಬ್ಬ ಕ್ಷತ್ರಿಯನಿಗೆ ಯಾವುದೆಲ್ಲ ಬೇಕೋ ಅದು ಎಲ್ಲವೂ ಕೂಡ ನಿನ್ನಲ್ಲಿ ಅಡಕವಾಗಿದೆ. ಆದ ಕಾರಣ ಯಾರು ನೀನು, ಯಾಕೆ ಬೇಕಾಗಿ ಇಲ್ಲಿಗೆ ಬಂದಿದ್ದಿ? ತಪಸ್ಸು ಮಾಡುವಂತ ಕ್ರಮ ಇದು ಸರಿಯೇ? ಯಾಕೆ ಹೇಳುವೆಯ? ಉತ್ತರವನ್ನು ಕೊಡುವೆಯ? ಈತ ಮಾತನಾಡುವುದೇ ಇಲ್ಲ ಸ್ವಾಮಿ. ಬಾಯಿ ಮಣ ಮಠ ಹೇಳ್ತಾ ಇದ್ದಾರೆ. ಮಂತ್ರೋಚ್ಚಾರ ಸ್ಪಷ್ಟವಾಯಿತು. ಆದ್ರೆ ನನ್ನ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರ ಇಂದ ಕೊಡುವುದಲ್ಲ. ಹಾಗಾದ್ರೆ ಏನು ಮಾಡೋಣ?
ಲಯಾಧಿಕಾರಿಯಲ್ಲಿ ಹೇಳಬೇಕು. ಅಂದ್ರೆ ಪರಮೇಶ್ವರ ದೇವರು. ಲಯ ಅಂದ್ರೆ ಏನು? ಕೊಲ್ಲುವುದು ಅರ್ಥ ಅಲ್ಲ. ಈ ಪ್ರಪಂಚವನ್ನೇ ನಿಯಂತ್ರಣದಲ್ಲಿ ಇಡುವುದೇ ಲಯ ಎಂಬುದರ ಅರ್ಥ. ನಾವು ನಡೆಯುವಂತ ನಡೆಗೂ ಒಂದು ಲಯ ಎಂಬುದಿದೆ, ತಾಳಕ್ಕೂ ಒಂದು ಲಯ ಎಂಬುದಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಪರಿಹಾರ ಕಾಣಬೇಕು ಅಂತಾದ್ರೆ ಕೈಲಾಸವಾಸಿಯಾದಂತ ಆ ಪ್ರಭು ಪರಮೇಶ್ವರ ಹೊರತು ಬೇರೆ ಯಾರಿದ್ದರೂ ಸಾಧ್ಯವಿಲ್ಲ. ನೇರವಾಗಿ ಅಲ್ಲಿಗೆ ಹೋಗ್ತೇನೆ. ಶಂಭೋ ಶಂಕರ. ಇತ್ತಲ ಕೈಲಾಸಕರದಿ ಶ್ರೀವಾಸನುದಾಯ ಭಕ್ತ ಕುಟುಂಬಿ ಎಣಿಸಿ ಮೆರೆಯುತ್ತಿದ್ದ ಉತ್ತರಕ್ಕೆ ಎತ್ತರವಾದ ಹಿಮಾದ್ರಿಯಲ್ಲಿ ಭಕ್ತವತ್ಸಲನಾಗಿ ಇರುವಂತಹ ಪರಮೇಶ್ವರ ನಾನಿದ್ದೇನೆ. ಅಪರ್ಣೆಯಾದ ನನ್ನನ್ನು ವರಿಸಿ ತನ್ಮೂಲಕವಾಗಿ ಲೋಕ ಜೀವನಗಳನ್ನು ಪರಿಪಾಲಿಸುವಂತಹ ಯಾವ ಉದ್ಯೋಗ ಉಂಟು, ಆ ಉದ್ಯೋಗದಲ್ಲಿ ಸದಾ ನಿರತನಾಗಿ ವ್ಯವಹಾರ ಕೈಗೊಂಡ ಕಾಲವಿದೆ. ಲೋಕ ನನ್ನನ್ನು ಧನುರ್ವೇದದ ಅಧಿಷ್ಠಾತೃ ದೇವತೆ ಎನ್ನುವ ಹಾಗೆ ಕೊಂಡಾಡುತ್ತದೆ. ಲೋಕದೊಳಗೆ ನನ್ನ ಹಾಗೆ ತಿಳಿವಿದ್ಯೆಯ ಪ್ರಾವೀಣ್ಯತೆಯನ್ನು ಹೊಂದಿದವರು ಮತ್ತೊಬ್ಬರನ್ನು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಮಾತ್ರವೇ ಅಲ್ಲ, ಆದಿ ಕಿರಾತನಾಗಿ ಜೀವನುಗಳನ್ನು ಬೇಟೆಯಾಡುವುದರೊಂದಿಗೆ ಲಯಾಧಿಕಾರಿ ಎನ್ನುವಂತಹ ನಿಗಳತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಾನಿದ್ದೇನೆ. ಮಾತ್ರವೇ ಅಲ್ಲ, ನನ್ನ ಧನುರ್ವೇದದ ನಿಶಿತಮತಿತ್ವ ಏನು ಅನ್ನುವುದನ್ನು ತೋರಬೇಕು ಅಂತಾದ್ರೆ ತ್ರಿಪುರಾಸುರರ ವಧೆಯ ಪ್ರಕರಣದಲ್ಲಿ ಅಂಧರಾತ್ರಿಯನ್ನೇ ಚಾಪವನ್ನಾಗಿಸಿ, ಆದಿಶೇಷನನ್ನೇ ನೇಣವನ್ನಾಗಿಸಿ, ಹರಿಯನ್ನೇ ಅಸ್ತ್ರವನ್ನಾಗಿಸಿ, ಬ್ರಹ್ಮನನ್ನೇ ಸಾರಥ್ಯತನದಿಂದಪ್ಪುವ, ಭೂಮಿಯನ್ನೇ ರಥವನ್ನಾಗಿಸಿ, ಸೂರ್ಯಚಂದ್ರನನ್ನೇ ಗಾಲಿಗಳನ್ನಾಗಿಸಿ, ಚತುರ್ವೇದಗಳನ್ನೇ ಕುದುರೆಗಳಾಗಿಸಿ ನಾನು ತ್ರಿಪುರಾಸುರರ ಮತನವನ್ನು ಮಾಡಿದ್ದೇನೆ. ಹಾಗಾಗಿಯೇ ನಾನು ಧನುರ್ವೇದದಲ್ಲಿ ಹೇಗೆ ಎಂದು ಲೋಕ ಗುರುತಿಸಿದೆ. ಮತ್ತೆ ಯುಗಗಳಿಗೆ ಸರಿಯಾಗಿ ಒಬ್ಬೊಬ್ಬ ಧನುರ್ವೇದದಲ್ಲಿ ನಿಶಿತಮತಿತ್ವವನ್ನು ಹೊಂದಿದವನು ಹುಟ್ಟಿಕೊಳ್ಳುತ್ತಾನೆ. ಹಿಂದಕ್ಕಾದರೂ ತ್ರೇತೆಯಲ್ಲಿ ರಾಮಾಭಿಧಾನದಿಂದ ಶ್ರೀಮನ್ನಾರಾಯಣನೇ ಉದಿಸಿ ಬಂದು ರಾವಣಾದಿಗಳ ಹನನ ಮಾಡುವುದರೊಂದಿಗೆ ವಿಜೃಂಭಕಾದಿ ಸಜೀವ ಶರಗಳನ್ನು ತನ್ನ ಬತ್ತಳಿಕೆಗಳಲ್ಲಿ ಹೊಂದಿದ್ದ ಅಂಥವನು ಲೋಕಕ್ಕೆ ಮಹಾತ್ಪರಿಪೂರ್ಣನಾಗಿ ಧನುರ್ವೇದದಲ್ಲಿ ಕಾಣಿಸಿಕೊಂಡವನು. ಇದು ದ್ವಾಪರಾಯುಗದ ಕಾಲವಿಲ್ಲ. ನಾನು ಆಲೋಚಿಸುತ್ತಾ ಇರುವುದು, ಈ ಕಾಲಕ್ಕೊಬ್ಬ ಸರಿಯಾದ ಯೋಗ್ಯನಾದ ಧನುರ್ವಿದ್ಯೆಯನ್ನು ತಿಳಿದವನು ಒಬ್ಬನಾಗಬೇಕು ಅಂತ ನಾನು ಆಲೋಚಿಸ್ತಾ ಇದ್ದೇನೆ. ಯೋಚಿಸುತ್ತಾ ಇದ್ದ ಹಾಗೆ ಯಾರು ಶಿವಶಂಕರ ಸರ್ವಾತ್ಮ ನೀಲಕಂಠ ಮೃತ್ಯುಂಜಯ ನಮೋ. ಕಾಲಿಗೆ ರಗುಟೆಮ್ಮ ಬಾಲಿದೆಂದನೆ ಮೌನಿ ಜಾಲವ ಕಂಡು ಶಂಕರನು ಕಾಲಿಗೆ ರಗುಟೆಮ್ಮ ಬಾಲಿದೆಂದನೆ ಮೌನಿ ಜಾಲವ ಕಂಡು ಶಂಕರನು
ಹಿಮಾದ್ರಿಯ ಈ ಪ್ರದೇಶಕ್ಕೆ ಬಂದು ಸೇರಿದವರಿದ್ದೀರಿ. ಹೌದು ಪ್ರಭು. ನೀವೇನು ಬರುವುದು ಹೊಸತೇನಲ್ಲ. ನಿಜ. ನನ್ನನ್ನು ಅರ್ಚಿಸುವುದಕ್ಕೆ, ಆರಾಧಿಸುವುದಕ್ಕೆ ಬರ್ತೀರಿ, ನನ್ನ ದರ್ಶನವನ್ನು ಪಡೆಯುತ್ತೀರಿ. ನಿಜ. ಆ ಯೋಗ್ಯತೆಯನ್ನು ಹೊಂದಿದವರೇ ನೀವು. ಹೌದು. ಹಾಗೆಂದು ಇಂದಿನವರೆಗೆ ಬಂದವರಲ್ಲಿ ಭಕ್ತಿಯ ಹೊಳೆ ಹರಿಯುತ್ತಾ ಇದ್ದದನ್ನು ನಾ ಕಂಡಿದ್ದೇನೆ. ಹರನನ್ನು ಕಂಡೊಡನೆಯೇ ಸಾಕು ಚೇತನವು ವೃದ್ಧಿಯಾಗಿ ಮುಖದಲ್ಲಿ ಪ್ರಫುಲ್ಲಿತವಾದಂತಹ ವಿಶೇಷತೆಯನ್ನು ತೋರಿಸಿ ಇರುತ್ತಾ ಇದ್ದ ನಿಮ್ಮ ಭಾವ ಬದಲಾವಣೆಯನ್ನು ಹೊಂದಿದ್ದನ್ನು ಕಾಣ್ತಾ ಇದ್ದೇನೆ. ಬೇಸತ್ತಿದ್ದೀರಿ, ಬಡವಾಗಿದ್ದೀರಿ, ನೋಡಿದ್ರೆ ದುಃಖದಿಂದ ಇದ್ದ ಹಾಗೆ ಕಾಣಿಸ್ತಾ ಉಂಟು. ನಿಮಗೆ ಈ ದುಗುಡ ಬರುವರೇ ಏನು ಕಾರಣ? ಇತ್ತ ಕಡೆಗೆ ಬರುವುದಕ್ಕೆ ಏನು ಕಾರಣ ಹೇಳ್ತೀರೋ? ದೇವಾ ಲಾಲಿಸಬೇಕು ಪರಮೇಶಕ್ಕೆ ನಿನ್ನ ಕೃಪೆಯಿಂದೀವರೆಗೆ ಪ್ರಪಂಚದಲ್ಲಿ ನಾವು ಸಂತೋಷದಲ್ಲಿ ಬದುಕುತ್ತಾ ಇದ್ದೇವೆ. ಯಾಗ ಯಜ್ಞ ಹೋಮ ಹವನ ಇತ್ಯಾದಿಗಳು ಮಾಡುತ್ತಾ ಸದಾ ತಪಸ್ಸನ್ನು ಮಾಡುತ್ತಾ ಪ್ರಪಂಚದ ಒಳಿತನ್ನೇ ನಾವು ಸದಾ ಬಯಸುವವರು. ನಮ್ಮ ಒಳಿತಿಗೆ ಬೇಕಾಗಿ ನಾವು ಯಾವತ್ತೂ ದುಡಿಯುವವರು ಅಲ್ಲ. ಲೋಕ ಒಳ್ಳೆದಾದರೆ ನಾವು ಉದ್ಧಾರಾದ ಹಾಗೆ ಬಯಕೆ ನಮ್ಮದು. ನಿಜವಾದ ದೈವಿಕವಾದ ಗುಣವೇ ಅದೇ. ತಮ್ಮ ಆಶೀರ್ವಾದ ಸ್ವಾಮಿ. ಇದುವರೆಗೂ ಯಾವುದೋ ಒಂದು ತೊಂದರೆ ಇಲ್ಲದೆ ನಾವು ತಪಸ್ಸನ್ನು ಮಾಡುತ್ತಾ ಇದ್ದೆವು. ಆದರೆ ಈಗ ನಮ್ಮ ತಪಸ್ಸಿಗೆ ಭಂಗ ಉಂಟಾಗಿದೆ ಸ್ವಾಮಿ. ನಿಮ್ಮ ತಪಸ್ಸಿಗೆ ಭಂಗ? ಹೌದು. ಯಾರಿಂದ? ಯಾವ ದುಷ್ಟರಿಂದ? ಒಡೆಯ, ಇದ್ದಕ್ಕಿದ್ದಾಗೆ ಉರಿ ಅಧಿಕವಾಗುವುದು ಪ್ರಾರಂಭವಾಯಿತು. ಯಾಕೆ ಈ ರೀತಿ ಆಗುತ್ತಿದೆ ಎಂಬ ಹುಡುಕುತ್ತಾ ಮುಂದೆ ಹೋದಾಗ ಯಾರೋ ಒಬ್ಬ ಮಾನವ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ. ಆದ್ರೆ ತಪಸ್ಸು ಮಾಡಬೇಕಾದ ರೀತಿಯಲ್ಲಿ ಆತ ಇಲ್ಲ. ಮತ್ತೆ ಹೇಗಿದ್ದಾನೆ? ಒಬ್ಬ ಕ್ಷತ್ರಿಯನಾದವ ಯಾವ ರೀತಿ ಬೇಕೋ ಆತ ಅಂಗರಕ್ಷಣೆಗೆ ಬೇಕಾಗಿ ಯಾವ ಆಯುಧಗಳೆಲ್ಲ ಬೇಕೋ ಅದು ಎಲ್ಲವೂ ಆತನಲ್ಲಿ ಅಡಕವಾಗಿದೆ. ಎಲ್ಲವನ್ನೂ ಕೂಡ ಹಿಡ್ಕೊಂಡಿದ್ದಾನೆ. ಮಾತನಾಡೋದಕ್ಕೆ ಬೇಕಾಗಿ ಮುಂದೆ ಹೋದರೆ ನಮ್ಮ ಯಾವ ಪ್ರಶ್ನೆಗೂ ಕೂಡ ಸಮರ್ಪಕವಾದಂತ ಉತ್ತರವನ್ನು ಆತ ಕೊಡುವುದಿಲ್ಲ. ಬಾಯಿಯಲ್ಲಿ ಏನೋ ಮಠ 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 ಅಂತ ಹೇಳ್ತಾ ಇದ್ದಾನೆ. ಆದ್ರೆ ತುಟಿ ಅಲುಗಾಡಿಸುವುದು ಕಾಣುವಾಗ ಸದಾ ನಿನ್ನನ್ನೇ ಜಪಿಸುತ್ತಾ ಇದ್ದಾನೆ ಎಂಬುದು ಅರ್ಥವಾಯಿತು. ಪರಿಹಾರ ಕಾಣುವುದಕ್ಕೆ ನಮ್ಮಿಂದ ಆಗಲಿಲ್ಲ. ನೀವೇ ದಾರಿ ತೋರಿಸಬೇಕು ಪ್ರಭು. ಚಿಂತೆ ಮಾಡಬೇಕಾದ ಪ್ರಮೇಯ ಇದರಲ್ಲಿಲ್ಲ. ಎಮ್ಮವ ಅವಾದ ಅಂಜಲಿ ನೀವನ ತ್ವರಿತದಿಂದೊಳ್ಳಿ ಎಬ್ಬಿಸಿಗೆ ಇರಿಸುವೆ ತದ್ವನದಿ ನಿಮ್ಮ ಇರಿಸುವೆ ತದ್ವನದಿ ನಿಮ್ಮ ಎಂದೆನೆ ಮಣಿದರು. ಲೋಕರಕ್ಷಕರೇ, ತಪಸ್ಸನ್ನು ಮಾಡುವವನಿಗೆ ಆಯುಧದ ಅವಶ್ಯಕತೆ ಇಲ್ಲ. ಅಗತ್ಯವಿದೆಯೇ? ಆಯುಧವನ್ನು ಹಿಡಿದು ನಡೆಯುವವನು ಕಾಡು ಸೇರಬೇಕು ಅಂತಲೂ ಇಲ್ಲ. ಕಾವ್ಯವಸ್ತ್ರಧಾರಿ ಅಲ್ಲ. ಅಲ್ಲ. ಹಾಗಾದ್ರೆ ವೈಪರೀತ್ಯ ಇಲ್ಲಿ ಉಂಟು ಅಂತಾದ್ರೆ ಗಂಡ ಕಮಾಂಡರ್ ಆತ ಕೈಯಲ್ಲಿ ಇಲ್ಲ. ಹೌದು. ರುದ್ರಾಕ್ಷಿ ಕಾಣುವುದಿಲ್ಲ. ಹಾಗಾದ್ರೆ ಯಾಕೆ ಈ ರೀತಿ ಮಾಡ್ತಾರೆ? ನಮಗಂತೂ ತೊಂದರೆ ಆಗಿದೆ ಪ್ರಭು. ಬ್ರಹ್ಮದಂಡ ಹಿಡಿಯಬೇಕಾಗಿತ್ತು ತಪಸ್ಸು ಮಾಡುವವ. ಆದ್ರೆ ಅವ ಹಿಡಿದದ್ದು ಒಂದು ಶಿಕ್ಷೆ ರಕ್ಷೆ ಕೊಡಬಹುದಾದ ದಂಡವನ್ನು ಉಂಟಾದ್ರೆ ಅವ ಯಾರು ಅಂತ ನಾನು ಅರಿತಿದ್ದೇನೆ. ಮಾತಾಡಿದ ಯಾವ ಉತ್ತರವೂ ಬರಲಿಲ್ಲ ಸ್ವಾಮಿ. ಹೌದು. ನೀವು ಹೇಳುವುದು ಈಗ ನಿಮ್ಮ ತಪಸ್ಸಿಗೆ ಭಂಗ ಆದ ಕಾರಣ. ಗುರಿ ತಡೆಯಕ್ಕಾಗುವುದಿಲ್ಲ. ಅವನನ್ನಲ್ಲಿಂದ ಎಬ್ಬಿಸಬೇಕು ಅಂತಲ್ವಾ? ಯೋಚಿಸಬೇಡಿ. ಅವ ಅನ್ಯನಲ್ಲ, ಮತ್ತೆ ಅವ ಎಮ್ಮವನಿದ್ದಾನೆ. ಹೌದೇ? ನಮ್ಮನ್ನ ಕುರಿತು ಭಜಿಸುವವನಿದ್ದಾನೆ, ನನ್ನ ಭಜಕನಿದ್ದಾನೆ. ಅವನನ್ನು ಅಲ್ಲಿಂದ
ತಪ್ಪಿಸಬೇಕಾದಿಲ್ಲ. ನಿಮ್ಮ ಉರಿಶವನಾಗಬೇಕಲ್ಲ. ಅವನ ತಪಸ್ಸಿನಿಂದ ಹೊರಬರುವ ಕಿರಣಗಳಿಗೆ ಸರಿಯಾದ ತಡೆಯನ್ನು ನಾ ಮಾಡ್ತೇನೆ. ನಿಮಗಿನ್ನು ಉರಿಯಾಗುವುದಿಲ್ಲ. ನಿಮ್ಮ ನಿಸ್ವಾರ್ಥ ಪರವಾದ ತಪಸ್ಸಿನಲ್ಲಿ ನೀವು ತೊಡಗಿಕೊಳ್ಳಿ, ಮುಂದೆ ಸಾಗಿರಿ. ಹಾಗಾದ್ರೆ ಸ್ವಾಮಿ ಅರಸಗೆ ಇಂದು ಭವಗಾಗಿರು ತೆರಳ ಮೌನಿಗಳಿದ್ದ ಈ ಕರೆದು ನಂದೀಶ್ವರನ ಕೂಡಿಸು ಭೂತನಿ ಕರವರ ಸ್ವಾಮಿ ಮುನಿಪರುಗಳಾಡಿದ ಮಾತನ್ನು ಸರಿಯಾಗಿ ಆಲಿಸಿರುತ್ತಾರೆ. ನಿಜ. ಕ್ಷಾತ್ರ ತೇಜದಿಂದ ಒಬ್ಬಾತ ತಾನು ಬಂದು ತಪಸ್ಸಿನಲ್ಲಿ ತೊಡಗುತ್ತಾನೆ ಅಂತಾರೆ. ಒಬ್ಬ ಕ್ಷತ್ರಿಯನಿಗೆ ಬೇಕಾದದ್ದೇನು? ಅವ ಸರಿಯಾದ ದಂಡಧರತ್ವನಾಗಬೇಕು, ಲೋಕದ ಧರ್ಮವನ್ನು ಕಾಯಬೇಕು ಅನ್ನುವುದೇ ಪ್ರಧಾನ ಲಕ್ಷ್ಯವಾಗಿರುವವನಿಗೆ ಬೇಕಾದುದನ್ನು ನಾವು ಕೊಡಬೇಕಾದ್ದು ನಮ್ಮ ಇಚ್ಛಿತಾರ್ಥವೂ ಆಗಿಯೇ ಉಂಟು. ಮಾತ್ರವೇ ಅಲ್ಲ, ಬಂದು ನಿಂದವ ಯಾರು ಗೊತ್ತಾ? ಯಾರು ಸ್ವಾಮಿ? ವೃಥಾಸೂನುವಾದ ಪಾರ್ಥನೇ ಇದ್ದಾನೆ. ಹೌದೇ? ಜನ್ಮದಲ್ಲೇ ವಿಜಯನಾಮಕವನ್ನು ಹೊಂದಿ ಹುಟ್ಟಿದಂತಹ ಅರ್ಜುನ ನನ್ನನ್ನು ಕುರಿತಾಗಿ ತಪಸ್ಸು ಮಾಡುತ್ತಾ ಇದ್ದಾನೆ. ವೇದವ್ಯಾಸರಿಂದ ಉಪದಿಷ್ಟವಾದ ಪ್ರತಿಸ್ಮೃತಿ ಎನ್ನುವಂತಹ ಮಂತ್ರವನ್ನು ನಿರತ ಪಠಿಸುತ್ತಾ ಇದ್ದಾನೆ. ಅವನ ಪಠಣಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಒದಗಿ ಬರಬೇಕೇನೋ ಹೌದು. ಹಾಗೆಂದು ಯಾವನೇ ಒಬ್ಬ ಆತನನ್ನು ಸರಿಯಾದ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸದೆ ಅವ ಉತ್ತೀರ್ಣ ಅಂತ ಹೇಳಕೂಡದು. ಹಾಗಾಗಿ ನನ್ನವನಾದ ನನ್ನ ಭಕ್ತನಾದ ಪಾರ್ಥನನ್ನು ಪರೀಕ್ಷೆಗೆ ಒಡ್ಡಬೇಕು, ನಿಕಷಣಕ್ಕೆ ಒಡ್ಡಬೇಕು ಅನ್ನುವಂತಹ ಮನಸ್ಸು ನನಗಾಗುತ್ತಾ ಉಂಟು. ಹಾಗಾಗಿ ಹೋಗುವಾಗ ಹೀಗೆ ಹೋಗುವುದಲ್ಲ. ಮತ್ತೆ ಈ ಮೊದಲೊಮ್ಮೆ ನಾನು ಆದಿಕಿರಾತನಾಗಿ ಕಾಣಿಸಿದವನು ಈಗ ಪಾರ್ಥನಿಗೋಸುಗವಾಗಿ ಪಾರ್ಥನ ಭುಜದಂಡೆಯ ಶೌರ್ಯ ಸಾಮರ್ಥ್ಯವನ್ನು ಕಾಣುವುದಕ್ಕಾಗಿ ನಾನೊಂದು ಕಿರಾತ ರೂಪಿನಿಂದ ಹೋಗಬೇಕು ಅಂತ ಇದ್ದೇನೆ. ಹೇಗೆ? ಸ್ವಾಮಿ ನನ್ನದೊಂದು ಮಾತು ನಿಮಗೆ. ಏನು? ಸ್ವಾಮಿ ಮತ್ತೇನು ಅಲ್ಲ, ಲೋಕದಲ್ಲೇ ಒಬ್ಬ ವೀರ ಇರುವುದಾಗಿ ನಾನು ಕೇಳಿದ್ದು ಮಾತ್ರ, ಕಣ್ಣಾರೆ ಕಂಡವಳಲ್ಲ. ನನಗೊಂದು ಆಸೆಯಾಗುತ್ತಾ ಇದೆ. ಏನು? ಈ ಪ್ರಪಂಚದಲ್ಲಿ ಅರ್ಜುನ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಬೆನ್ನು ಹಾಕಿ ಓಡಿ ನಿಲ್ಲುವಂತೆ, ಆದರೆ ನಿಮ್ಮ ಬಳಿಯಲ್ಲಿ ಬಂದು ಯುದ್ಧವನ್ನು ಮಾಡುತ್ತಿರುವಂತಹ ಆ ಸಂದರ್ಭದಲ್ಲಿ ಪಾರ್ಥನ ಬೆನ್ನು ನೋಡಬೇಕೆನ್ನುವುದಾಗಿ ಆಸೆಯಾಗುತ್ತಾ ಇದೆ. ನಿಮ್ಮ ಜೊತೆಗೆ ನಾನು ಬರ್ತೇನೆ ದೇವರೇ. ಸೋಲೆ ಕಾಣದ ಪಾರ್ಥನ ಬೆನ್ನನ್ನು ಕಾಣಬೇಕು ಅನ್ನುವ ಬಯಕೆ ನಿನಗಿದ್ರೆ ಕಿರಾತಿನಿಯಾಗಿ ನೀನು ಜೊತೆಗಾರರಾದ ಭೃಂಗಿ, ಭೃಕುಟಿ, ಗಣಪತಿ, ಗುಹರೆ ಮೊದಲಾದವರು ಒಂದೊಂದು ರೂಪದ ಕಿರಾತರಾಗಿ ನೇರವಾಗಿ ಕಿರಾತ ವೇಷವನ್ನು ಹೊಂದಿ ಇಂದ್ರ ಕೀಳಗಳನ್ನ
ಹೇಳಿದ್ದೇನೆ. ನಾವ್ಯಾರು? ನಾವು ಕಿರಾತರ್ರಿ. ನಮ್ಮ ಉದ್ಯೋಗ ಬೇಟೆಯಾಡುವುದ್ರಿ. ಎಲ್ಲಿಂದ ಎಲ್ಲಿವರೆಗೆ? ಮೂಡುಬಿದ್ರೆಯಿಂದ ಪಡುಬಿದ್ರಿ ತನಕ. ಮೂರು ದಿಕ್ಕಿನಿಂದ ಬಡುಕಿನಾರೆ ತನಕ. ಬೇಟೆಯಾಡದ ದಿವಸ ಎಷ್ಟಾಯ್ತು? ಕೆಲವು ವರ್ಷ ಕಳೆಯಿತು. ಅದ ಕಾರಣ ಅಲ್ಲೆಲ್ಲ ಕುಟ್ಟ ಹಿಡಿದೈತೆ. ನಿನ್ನೆ ದಿವಸ ನಿನ್ನನ್ನು ಕರೆದು ಹೇಳಿದೆ ಅಲ್ಲ? ಹೌದು. ಎಲ್ಲರೂ ಗೆಳೆಗಾರರ ಜೊತೆ ಸೇರಬೇಕೆಂದು ಎಲ್ಲರೂ ಬಂದಿದ್ದಾರೋ? ಎಲ್ಲ ಬಂದಿದ್ದಾರೆ. ಎಲ್ಲ ಲೆಕ್ಕ ಕೊಡ್ರಿ. ಎಲ್ಲ ಇಲ್ಲೇ ಬಂದು ಎಲ್ಲ ತುಳಸಿ ಕಟ್ಟೆಗೆ ಸುತ್ತು ಬಂದಾಗೆ ಬಂದ್ರೆ ಲೆಕ್ಕ ಸಿಕ್ಕಿದ್ದು ಇಲ್ಲ ಮಾಡ್ರಿ. ನಾನು ಬಂದಿರಿದ ಪ್ರಾರಂಭ ಮಾಡಿ 200, 1000, 1,00,000, ಕೋಟಿ ಅದಕ್ಕಿಂತಲೂ ಹೆಚ್ಚಿನ ಗೆಳೆಗಾರರು ನಮ್ಮಲ್ಲಿದ್ದಾರೆ. ಹಾಗಾದ್ರೆ ಒಂದೊಂದು ಮನೆಯಿಂದ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ನಾವು ಬೇಟೆಗೆ ಹೋಗುವ ಬರೆ ಕೈಯಿಂದ ಹೋಗುವುದಕ್ಕಾಗುವುದಿಲ್ಲ. ಆಗುದಿಲ್ಲ. ಏನು ಬೇಕು? ಆಯುಧ ಬೇಕು. ಯಾರಲ್ಲಿ ಏನು? ಆಯುಧ ಹಿಡ್ಕೊಳ್ಳೋದು. ನೀವು ತಂದಿದ್ದೀರಾ? ಎಲ್ಲರೂ ಒಬ್ಬೊಬ್ರು ಆಯುಧವನ್ನು ಹಿಡ್ಕೊಂಡು ಬಂದಿದ್ದಾರೆ. ತನ್ನಲ್ಲಿ ಪರ್ನು ಕುಕ್ಕು. ಅದ್ಯಾಕೆ? ಪರ್ನು ಕುಕ್ಕು ಅದರ ಉಪಯೋಗ ಏನು? ಪ್ರಯೋಗ. ಮೃಗ ಬಂತು ಅಂತ ಆಗುವಾಗ ನೋಟ ಹಿಡಿಯುವುದು. ನೋಟ ಹಿಡಿದು ಬಂದ ತಕ್ಷಣ ತಕ್ಕುಟಮ್ಮ. ಆಗ ಮೃಗ ಅತ್ತ, ನಾನು ಇತ್ತ. ನನ್ನ ಇದು ಪರ್ನು ಕುಕ್ಕು ಗುತ್ತ. ಬಂದೂಕು. ಬಂದೂಕು ನನ್ನಲ್ಲಿ ನೋಡು. ಏನು ಗೊತ್ತಾ? ಏನು? ಕೈಯಲ್ಲಿದೆ ಕ್ರೂರಂಬು. ಊರಂಬು. ಕ್ರೂರವಾದ ಊರಂಬು. ಕೈಯಲ್ಲಿದೆ ಬಿಲ್ಲು. ಬಿಲ್ಲು. ಅಷ್ಟೇ ಇದ್ರೆ ಸಾಕು. ಏನ್ ಬೇಕು? ಬಲ ಬೇಕು. ಯಾರಲ್ಲಿ? ನೀವೆಲ್ಲ ಬಲ ತಂದಿದ್ದೀರಾ? ನೀವು ಬಂದಿದ್ದೀರಾ? ಎಲ್ಲರೂ ಬಲ ಹಿಡ್ಕೊಂಡು ಬಂದಿದ್ದಾರೆ. ನನ್ನಲ್ಲಿ 2 ರೀತಿಯ ಮಹಾಬಲೆ. ಮಹಾಬಲೆ. ಇಣಿ ಬಲೆ, ಎಲ್ಲ ಬೋಲೆ. ಅದ್ಯಾವುದು? ಇಣಿ ಬಲೆದಲ್ಲಿ ಸಣ್ಣ ಸಣ್ಣ ಮೃಗಗಳನ್ನು ಎಲ್ಲ ಬೋಲೆ. ದೊಡ್ಡ ಮೃಗಗಳನ್ನು ಹಿಡಿಯುವುದು. ಬಲೆ ಉಂಟು. ಬಲೆ ಉಂಟು. ಆಯುಧ ಉಂಟು. ಬೇಟೆಗೆ ಹೋಗುವ ಕ್ರಮ ಹೇಗೆ? ಅದು ಬೇಟೆಗೆ ಹೋಗೋ ಕ್ರಮ ಬಲ ನಿಲ್ಲಿಸಬೇಕು. ಯಾರು? ಮುಂದೆ ದೇವರು ನಿಲ್ಲುವುದು. ಆ ಬಳಿಕ ಅಮ್ಮನವರು. ಆ ಬಳಿಕ ಒಬ್ಬೊಬ್ಬರೇ ಹೋದ್ರೆ ಮಾರ ರಾಯ್ರೆ ಎದುರಿನ ತಲೆ ತೆಗಿಬೇಕು. ಎದುರು ತಲೆ ತೆಗೆದಲ್ಲ, ಹಿಂದಿನ ಕಾಲು ಬೇಡ. ಸರಿ ಆಗಿದೆ. ಕಣ್ಣಿಗೆ ಹಂದಿ ಮಾರಿಲಿತ್ತ ನೋಡುವ ಕಣ್ಣು ನೋಡುವ ಕಣ್ಣಿಗಂತ ಹಾಗಲ್ಲ ನೀವು ಹೇಳಿದ್ದೀರಾ ನೋಡುವುದಕ್ಕೆ
ಸಿಕ್ಕಿದ್ದು. ನೋಡುವುದಕ್ಕೆ ಸಿಕ್ಕಿತಾ? ಏನು ಮಾಡಿದಿರಿ? ನನ್ನಲ್ಲಿರುವಂತಹ ಬಾಣವನ್ನು ತೆಗೆದು ಆ ಹಂದಿಯ ಮೇಲೆ ಪ್ರಯೋಗ ಶಾಬಾಸ್! ಮಾಂಸ ಮಾಡಿ ತಿನ್ನುವುದೇ ಆಗಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದು ಎಲ್ಲಿ ಹೋಗಿ ಬಿದ್ದಿದೆ ಅಂತ ಗೊತ್ತಾಗುವುದಿಲ್ಲ. ಈಗ ನೀವು ಕಡಿ ಸಿಕ್ಕಲಿಲ್ವಾ? ಒಮ್ಮೆ ಹುಡುಕಿದಲ್ಲಿ ಹೋಗಿ ನೋಡಿ, ಯಜಮಾನರು ಬಾಣ ಬಿಟ್ಟಿದ್ದಾರಂತೆ. ಎಲ್ಲಿ ಉಂಟು ನಮ್ಮ ಹುಡುಕಿ ಕೊಡಿ ಬನ್ನಿ. ಇಲ್ಲಿಲ್ಲ, ನೀವು ಅನ್ನದಂಡಕ್ಕೆ ಇರುವುದು. ಬದಿಗೆ ನಿಲ್ಲಿ. ನಾನು ಅವರನ್ನು ಕಳಿಸಿದೆ, ಪ್ರಯೋಜನ ಇಲ್ಲ. ಅವರೆಲ್ಲ ಹೋದ್ರೆ ಆಗುವುದಕ್ಕಿಲ್ಲ. ಬೇಡ, ನೀನೇ ನಾನೇ ಹೋಗುತ್ತೇನೆ. ಏನದು? ಏನು ಮಣ್ಣು ವಾಸನೆ ಮಾಡ್ತದ? ಮಣ್ಣು ವಾಸನೆ ಅಲ್ಲ ಮುತಿ. ನೀವು ಬಾಡ ಬಿಟ್ಟಿದ್ದೀರಲ್ಲ, ಬಾಡ ತಾಗಿದ್ರೆ ರಕ್ತ ಸುರಿಯುತ್ತದಲ್ಲ, ರಕ್ತ ಬಿದ್ರೆ ಎಲ್ಲಿ ಇರ್ಬೋದು ಅಂತ ಗೊತ್ತಾಗ್ತದೆ ನಮಗೆ. ಓ, ರಕ್ತ ಸಿಗ್ತಾ ಇದೆ. ರಕ್ತ. ಸಿಕ್ಕಿತು. ಅಲ್ಲಿ ಹಂದಿ ಮರಿ ಉಂಟು, ಆದ್ರೆ ಹಂದಿ ಮರಿಯ ಮೇಲೆ ಒಂದು ಹುತ್ತ ಬೆಳೆದಿದೆ. ಏನು ಹುತ್ತ ಬೆಳೆದಿದೆ? ಈಗಲೇ ನಾವು ಬಾಣ ಪ್ರಯೋಗ ಮಾಡಿದ್ದು. ಹೌದು. ಅಷ್ಟು ಬೇಗ ಹುತ್ತ ಬೆಳೆಯೋದಕ್ಕೆ ಸಾಧ್ಯ ಉಂಟೇನು? ಸರಿಯಾಗಿ ಹೋಗಿ ನೋಡಿ. ಹುತ್ತ ಬೆಳೆದದಲ್ಲ, ಹುತ್ತದೊಳಗೆ ಹಂದಿ ತೂರಿತು. ಅದು ಹೀಗಿರಬೇಕು, ಪ್ರಾಣ ಭಯದಿಂದ. ಹೌದು, ತನ್ನ ಪ್ರಾಣವನ್ನು ಉಳಿಸಿದಕ್ಕಾಗಿ ಹಾಗಿರಬೇಕು. ಅದಕ್ಕೆ ಹುತ್ತಕ್ಕೆ ತಲೆ ಹಾಕಿದ್ದು. ಹೌದಲ್ವಾ? ಹೌದು. ಹುತ್ತವನ್ನು ಅಗೆದು ಆದಷ್ಟು ಬೇಗ ಹುತ್ತವನ್ನು ಅಗಿರಿ ಆ ಹಂದಿ ಹಿಡ್ಕೊಂಡು ಬನ್ನಿ. ಹೋಗಿ, ಎಲ್ಲರೂ ಹೋಗಿ. ಏನಾಯ್ತು? ಅದು ಹೊಡಿತದೆ. ಎತ್ತಲು ಹುತ್ತ ಹೊಡೆಯುವುದಾ? ತಲೆ ಸರಿ ಇಲ್ವ ನಿಮಗೆ? ಅವರೆಲ್ಲ ಆಗ್ಲಿಕ್ಕಿಲ್ಲ. ನೀವೇ ಹೋಗಿ. ನಾನೇ ಹೋಗುತ್ತೇನೆ. ನೀನು ಮಂಡಗ ಹೊಡಿತೇನೆ. ಇನ್ನು ನೋಡಿ, ಹೊಡಿತ್ಯಾ? ಹೊಡಿಯ. ಇದು ಹುತ್ತ ಅಲ್ಲ, ಮಾರಿ ಮಾಂಸ. ಅದರ ಮೇಲೆ ಮಾರಿ ಮನುಷ್ಯ. ಹುತ್ತ ಅಲ್ಲ, ಅವನು ಕಾಲ ಬುಡದಲ್ಲಿ ಹಂದಿ ಮರಿಯನ್ನು ಹಾಕಿ ನಿಂತುಕೊಂಡಿದ್ದಾನೆ. ಭಾರಿ ಮನುಷ್ಯ ಅಂದ ಮೇಲೆ ಹೌದು. ಅವನಲ್ಲಿ ಮಾತಾಡಿ ಅವನಿಂದ ಹಂದಿಯನ್ನು ಬಿಡಿಸಿದರಬೇಕು. ಅವನ ಭಾಷೆ ಯಾವುದಂತ ಯಾರಿಗೆ ಗೊತ್ತು? ಆದ್ರೆ ನಮ್ಮಲ್ಲಿ ಕೆಲವು ಭಾಷೆ ಗೊತ್ತಿದ್ದವರು ಇದ್ದಾರಲ್ಲ, ಅವ್ರನ್ನ ಕಳಿಸಿ. ಯಾರ ನೋಡು, ಯಾರು ನೀನು ಕೇಳಿದ? ಹೋಗಿ ಕೇಳು, ನಿನ್ನ ಭಾಷೆಯಲ್ಲಿ ಮಾತಾಡ, ಆಯ್ತಾ? ಬನ್ನಿ. ಶಬ್ದ ನಿನ್ನ ಮಲಯಾಳ ಭಾಷೆ ಅವನಿಗೆ ಅರ್ಥ ಆಗುದಿಲ್ಲ ಅಂತ ಆಯ್ತು. ನೀನು ಬೇಡ, ನೀನು ಹೋಗು, ನಿನ್ನ ಭಾಷೆ. ಇದು ಹೆಂಗನ ಕಿರಾತಣ್ಣ ಬೇಟೆಯಾಡಿದ ಹಂದಿ ಮರಿ ಇದರ ಕೊಡು, ಇಲ್ಲಾದ್ರೆ ಹೇಳಕೊಂಡು ಈ ಭಾಷೆ ಇಲ್ಲ ಅಂತ ಆಯ್ತು. ಬೇಡ ಬೇಡ, ನೀನೇ ಹೌದು. ಯಾವ ಭಾಷೆ ಬೇಡ, ನೀನು ಹೋಗಿ ಕೆಲವು ಭಾಷೆಯಲ್ಲಿ ಮಾತಾಡಿದ್ರು, ಮಾತಾಡಿ ಪ್ರಯೋಜನ ಇಲ್ಲ. ನನಗೆ ಗೊತ್ತಾಯ್ತು, ಅವ ಮೂಕರನ್ನು ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ಗೊತ್ತಿದೆಯಾ? ಹೌದು, ನಾನು ಮಾತಾಡ್ತೇನೆ. ಏನಾಯ್ತು? ಪ್ರಯೋಜನ ಇಲ್ಲ. ಈ ಮೂಕರಿಗೆ ಮೂಗು ತಿರುಗಿಸಿದ್ರು ಸಿಟ್ಟು ಬರ್ತದೆ. ಇವನಿಗೆ ಸಿಟ್ಟು ಬರಲಿಲ್ಲ, ನಗಾಡ್ತಾ ಇದ್ದಾನ ಅವ. ಏನಾಯ್ತು ಈಗ? ಅದು ನನಗೆ ಹೊಡೆದಲ್ಲ ಅವ. ಹೋದ್ರೆ ಹಾಳು ಹೋದ್ರೆ ಹಾಲು, ಹಾಲು ಹಾಳು ಹಾಳು ಹಾಳು. ಮಗ ಹೋದ್ರೆ ಮಜ್ಜಿಗೆ, ಮಧ್ಯಮ. ನಾನು ಹೋದ್ರೆ ಉಪ್ಪಿನಕಾಯಿ. ಉತ್ತಮ. ಸ್ವರ್ಗ ಸಾಯಬೇಕು, ನಾನು ಪಡಿಬೇಕು. ಹಾಗಲ್ಲ, ನಾನು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ಈಗ ನೀವೇ ಮಾತಾಡಿ. ನಮಸ್ಕಾರ. ಏನೆಂಬುತ್ತ ನೋಡಿದಿದ್ದಿ ಮ್ಯಾಯಲೆ ಹಾರುವಯ್ಯ. ಏನೆಂಬುತ್ತ ನುಡಿಬುಟ್ಟಿದ್ದಿ ಹೀನಾಲದಯಾದಿಂಬುದಿದ್ದಿ. ಮಾನವಂತ ನಿನಗಿದುಗರಿಯೇ ಏನೆಂಬುತ್ತ ನುಡಿದಿದ್ದಿ. ನಿನ್ನಲ್ಲಿ ನಾನು ಮಾತಾಡುವುದಕ್ಕೆ ತೊಡಗಿದ್ದೇನೆ. ಏನೆಂಬುದಾಗಿ ನಮ್ಮವರು ನೀನು ಮಾತನಾಡುತ್ತಾ ಇದ್ದಿ. ನೀನು ಮಾಡುವಂತಹ ಒಂದೊಂದು ಕೆಲಸವನ್ನು ನೋಡುವಾಗ ಇಲ್ಲಿರುವಂತಹ ಹೀನಲತೆಗಳನ್ನು ನೀನು ತಿನ್ನುತ್ತಾ
ಕಾಣುತ್ತಾ ಇದೆಯಾ? ಒಬ್ಬ ಮಾನವಂತನಾಗಿ ನಿನಗೆ ಕಾಣುತ್ತಾ ಇದೆ. ಇದೆಲ್ಲ ನಿನಗೆ ಸರಿಯೋ? ಇದನ್ನು ನನಗೆ ಬಿಟ್ಟುಕೊಡಯ್ಯ. ಆಗುವುದಿಲ್ಲ. ಆಗುದಿಲ್ಲ? ಇದು ನಾನು ಕೊಂದ ಹಂದಿ. ಅಲ್ಲ, ಆಗುದಿಲ್ಲ ಅಂದ್ರೆ ನಿಂಗೆ ಧೈರ್ಯ ಬರುವುದಿಲ್ವೋ? ಧೈರ್ಯ ಬರುವುದಿಲ್ಲ ಅಂತಲ್ಲ, ನಾನು ಕೊಂದ ಹಂದಿಯನ್ನು ಇನ್ನೊಬ್ಬರಿಗೆ ನಾನು ಹೇಗೆ ಕೊಡುದು? ಓ, ಹಾಗಾದ್ರೆ ನಿಮ್ಗೆ ನನ್ನ ಮಾತಿನಲ್ಲಿ ವಿಶ್ವಾಸ ವಿಶ್ವಾಸ ಇಲ್ವಾ? ಹಕ್ಕಿರಂಗನಾಡೆಯಾಗಿ ಹಕ್ಕಿರಂಗ ಸ್ವಾಮಿಯಾನೆ ಮಿಕ್ಕ ಮಾತನಾಡಬೇಡ. ಹಕ್ಕಿರಂಗ ಸ್ವಾಮಿಯಾನೆ ಮಿಕ್ಕ ಮಾತನಾಡಬೇಡ. ತಕ್ಕುಡಲ್ಲ ತವರಿ ನಿನಗೇಕೆ? ಏನೆಂಬುತ್ತ ನುಡಿದಿದ್ದಿನ ಎಲೆ ಹಾರುವಯ್ಯ. ಆ ಅಯ್ಯೋ ತಪಸ್ವಿ, ನನ್ನ ಮಾತಿನ ಮೇಲೆ ಭರವಸೆ ಬರುವುದಿಲ್ಲ. ನಾವು ನಂಬಿಕೊಂಡು ಬಂದಂತಹ ಹಕ್ಕಿರಂಗನಾಡೆಯಾಗಿ ನಿನ್ನನ್ನು ಆಡುತ್ತಾ ಇದ್ದೇನೆ. ಈ ಪ್ರಾಣಿಯನ್ನು ನಾನು ಕೊಂದವನೆಂಬುದಾಗಿ ನಿನ್ನಲ್ಲಿ ಬೇರೆ ಮಾತನ್ನು ನಾನು ಆಡುವುದಕ್ಕೆ ಸಿದ್ಧರಿಲ್ಲ. ನೀನು ಕೂಡ ಹಠವನ್ನು ಮಾಡಬಾರದು. ಈ ಹಂದಿ ಪಿಳ್ಳೆಯನ್ನು ನಮ್ಮ ವಶಕ್ಕೆ ಬಿಟ್ಟುಕೊಡಯ್ಯ. ಯಾವ ದೇವರಾಣೆಯನ್ನು ಹಾಕಿದ್ರೂ ಕೂಡ ನಾನು ನಂಬುವುದಿಲ್ಲ, ಬಟ್ ಬಿಟ್ಟುಕೊಡುವುದಿಲ್ಲ. ಬಿಟ್ಟುಕೊಡುವುದಿಲ್ಲ, ಬಿಟ್ಟುಕೊಡುವುದಿಲ್ಲ. ಬಿಟ್ಟುಕೊಡಲಾರೆ. ಬಿಟ್ಟುಕೊಡುವುದಿಲ್ಲ. ನಾನು ಕೊಂದದ್ದು. ನಾನು ಕೊಂದದ್ದು. ವಾ, ಅವ ಹೇಳಿದ ಅವ ಕೊಂದದ್ದು. ನಾವು ಮಾತಾಡುವ ಅವನಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ಹೋಗುವಾಗ ಮಾತಾಡ್ತಾನೆ ಅವ. ದೊಡ್ಡ ಅಧಿಕ ಪ್ರಸಂಗಿ ಅವ. ಅತಿ ಸಮಾನತೆ ಬೇಕು. ಸಮಾನತೆ ಬೇಕು. ಹೌದು. ಈಗ ಏನು ಮಾಡುದು? ಈಗ ಅವ ಕೊಡುವುದಿಲ್ಲ, ನಾನು ಬಿಡುವುದಿಲ್ಲ. ನೀವು ಇಬ್ಬರು ಚರ್ಚೆ ಮಾಡ್ತಾ ಇದ್ದೀರಿ ಇಲ್ಲಿ. ಹೌದು, ಏನ್ ಮಾಡುದೀಗ? ಇಬ್ಬರು ಮಾತಾಡಿ ಪ್ರಯೋಜನ ಇಲ್ಲ. ಮತ್ತೆ ಯಾರಾದ್ರೂ ಮೂರನೇ ವ್ಯಕ್ತಿಗಳಿದ್ರೆ ನಮ್ಮನ್ನು ಬಿಟ್ರೆ ಇಲ್ಲಿ ಮೂರನೇವನು ಯಾರಿದ್ದಾರೆ? ಹುಡುಕು. ನೋಡು. ಇಲ್ಲಿ ಯಾರಾದ್ರೂ ಇಲ್ಲದಿದ್ದಾರ? ಎಲ್ಲರೂ ಮೂರನೇ ವ್ಯಕ್ತಿಗಳು ಯಾರು? ಇಲ್ಲಿ ಇನ್ನ ಸಹವಾಸವೇ ಆಗ್ಲಿಕ್ಕಿಲ್ಲ. ಓ ಓ ಓ ಒಡೆಯ, ಮೂರನೇ ವ್ಯಕ್ತಿಗಳು ಇದ್ದಾರೆ. ಯಾರಿದ್ದಾರೆ? ಅಲ್ಲಿ ಎತ್ತರದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತಿದ್ದಾರೆ. ನೋಡುವಾಗ ಭಾಗವತೋತ್ತಮರ ಹಾಗೆ ಕಾಣ್ತಾ ಇದ್ದಾರೆ. ಸತ್ಯ. ಹಾಗಾದ್ರೆ ಅವರಲ್ಲಿ ಮಾತಾಡುವ. ಅವರಲ್ಲಿ ಹೋಗಿ ಓ. ಮಾತಾಡು. ಸ್ವಾಮಿ ರಾಮರಾಮಣ್ಣ ನಮಸ್ಕಾರ. ರಾಮರಮಣ್ಣ ಏನಪ್ಪ? ಇದು ನಿಮಗೊಂದು ಉಪ್ಪು ಕರಿ ಮಾಡಬಹುದಾ? ಉಪ್ಪು ಗರಿ? ಎಂತ ಉಪ್ಪು ಗರಿ? ಉಪ್ಪು ಕರಿ. ಉಪ್ಪುಗಾರಿಯನ್ನು ಒಂದು ಉಪಕಾರ. ಅವರಿಗೆ ಉಪ್ಪು ಕರಿ ಯಾವುದಾಗ್ಬೋದು ನಿಮಗೆ? ಉಪಕಾರ ಅಲ್ಲ, ಉಪಕಾರ ಅಲ್ಲ. ಉಪ್ಪು ಕರಿ ಅಲ್ಲ ಸ್ವಾಮಿ, ಉಪ್ಪು ಕರಿ ಅಲ್ಲ. ಉಪಕಾರ ಮಾಡಬಹುದಾ? ಏನು ಉಪಕಾರ? ಅದು 1 ರೂಪಾಯಿಗೆ ಪಂಚಕಜ್ಜಾಯ ಮಾಡಬಹುದಾ? 1 ರೂಪಾಯಿಗ? 1 ರೂಪಾಯಿಗೆ ಒಂದು ತೆಂಗಿನಕಾಯಿಗೆ ಸಿಕ್ಕಲಿಕ್ಕಿಲ್ಲ ಮರ, ಮತ್ತೆ ಪಂಚಾಯತ್ ಮಾಡಿದ್ದಾರೆ. ನೀವು ಹೇಳಿದಿರಲ್ಲ 1 ರೂಪಾಯಿಗೆ ಪಂಚಕಜ್ಜಾಯ ಮಾಡು. ನಾನು ಹಾಗಿಲ್ಲ. ತೆಂಗಿನಕಾಯಿಗಾಯ ಏನ್ ಹೇಳಿದ್ರು? ಅದು ಒಂದು ತೆಂಗಿನಕಾಯಿಗೆ ಬೆಲೆ ಎಷ್ಟು ಉಂಟಂತೆ? ಮತ್ತೆ ನೀನು ಹಾಗೆ ಹೇಳಿದ್ರೆ ಹಾಗಲ್ಲ. ಒಂದು ಉಪಾಯದಲ್ಲಿ ಒಂದು ಪಂಚಾಯಿತಿ. ಸ್ವಾಮಿ, 1 ರೂಪಾಯಿನಲ್ಲಿ ಪಂಚಾಯತಿಗೆ ಮಾಡುವುದಾ ಅಂತ. ಪಂಚಾಯತಿಗೆ ಮಾಡ್ಬೋದು. ಕೇಳ್ಬೇಕಾರೆ ಅವನ ಹತ್ರ ಕೇಳ್ಬೇಕು, ಇವನ ಹತ್ರ ಕೇಳ್ಬೇಕು. ಬೇಟೆ ಬಂದ್ರಲ್ಲಿ ಮಾತಾಡಿ. ಹಾಂ. ರಾಮರಮಣ್ಣ, ರಾಮರಮಣ್ಣ ಏನಪ್ಪ? ಈಗ ಹಂದಿ ಮರಿಯನ್ನು ನಾನು ಕೊಂದದ್ದು. ಹಾಂ ಆದ್ರೆ ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ. ಹೌದೌದು. ಅವ ಹೇಳಿದ ಅವ ಕೊಂದದ್ದು. ಹಾಂ. ಈಗ ಇದಕ್ಕೆ ತೀರ್ಮಾನ ಕೊಡಬೇಕು. ಹೌದಾ? ಇಲ್ಲ ಕಿರಾತ ನೀನು ಕೊಂಡದ್ದಲ್ವಾ? ಓಯ್, ನಿನ್ನ ಕಾಲಡಿಯಲ್ಲಿ ಇರುವಂಥ ಹಂದಿ ಮರಿ ಆ ಕಿರಾತ ಕೊಂಡದ್ದು ಅಂತ ಅಲ್ಲ ಸ್ವಾಮಿ, ನಾನು ಕೊಂದದ್ದು. ಗೊತ್ತಾಗ್ತದೆ. ಸಮಸ್ಯೆ ನೋಡ್ತಾನೆ. ಹಾಂ ಸರಿ. ಹಾಂ. ಈಗ ನಮಗೆ ಅದು ಬೇಕಾದ್ರೆ ನಾವೇನು ಮಾಡಬೇಕು? ನೀವೊಂದು ಸಂಗತಿ ಮಾಡಿ, ನೀವಿಬ್ಬರು ಯುದ್ಧ ಮಾಡಿ ಅಲ್ಲಿಗೆ ಇವ್ರ ಹತ್ರ ಕೊಡಿಯಲ್ಲ ನೋಡಿ. ಹಂದಿ ಮರಿ ಇವ್ರ ಹತ್ರ ಕೊಡಲಿ ಕೊಡಿ. ಹೌದು. ಏ ಮುದ್ದಪ್ಪಣ್ಣ, ಓ ಏನು ಹೇಳಿದ್ರು? ಎಂತ ತೀರ್ಮಾನ ಏನು? ಈಗ ಹಂದಿ ಮರಿ ಬೇಕಾದ್ರೆ ಯುದ್ಧ ಮಾಡಿ ಪಡೆಯುದು. ಯುದ್ಧ ಮಾಡಿ ಗೆದ್ದವರಿಗೆ ಅಂತ್ಯ. ಆ ತೀರ್ಮಾನಕ್ಕೆ ನಾವು ಒಪ್ಪುವುದು ಬೇಡ. ಆ ತೀರ್ಮಾನವೇ ಸರಿ ಇಲ್ಲ. ಯುದ್ಧ ಮಾಡುವ, ಸುಮ್ಮನೆ ಯುದ್ಧ ಮಾಡಿ ಸೋತವರಿಗೆ ಅಂಕಿತ ಮಾಡುವ. ಸರಿ. ನಾವು ಸೋಲದಕ್ಕಿದ್ದವರ ಮತ್ತೆ ಯಾರು
ಆಗುದಿಲ್ಲ. ಈಗ ಗೆದ್ದವರಿಗೆ ಹಂದಿ ಬೀಳು. ಹೌದು. ಈಗ ಯಾರ ವಶದಲ್ಲಿ ಇರುತ್ತದೆ? ಅದು ಯಾರ ವರ್ಷದಲ್ಲಿ ಅವರ ವಶದಲ್ಲಿ. ಆದ್ರೆ ಅಲ್ಲಿಗೆ ಕಳಿಸಿ ಬಿಡುದ. ಬನ್ನಿರ ಅಲ್ಲೇ ಹೋಗೋಣ. ಯಾವ ಶಬದ ಎನ್ನ ಶರಣಿ ಎಲ್ಲವೋ ಕಿರಾತನೆ, ಏನು ತಪಸಿ? ಈ ಹಂದಿಯನ್ನು ನೀನು ಕೊಂದೆ ಅಂತ ಹೇಳುತ್ತಾ ಇರುವೆ. ನಿಜ. ನಾನೊಪ್ಪಲಾರೆ. ನನ್ನ ಶರದಿಂದ ಈ ಹಂದಿ ಅಳಿದಿದೆ. ಇದು ನನ್ನದು. ಎನವಿನಾಗುತ್ತ ಭವನು ಅವನ ಮನದ ರೀತಿಗೆ ಹಿಡಿಯುವಾಗ ಯಾಕೆ ನಗು? ಮುಂದೆ ನಿಂತವನ ಮಾತನ್ನು ಕೇಳಿದಾಗ ತನ್ನಿಂದ ತಾನೇ ನಗು ಉಕ್ಕುವುದಕ್ಕೆ ಪ್ರಾರಂಭವಾಯಿತು. ಯಾಕೆ? ಇವನ ಈ ಧೃತಿಗೆ ನಾನೇ ಅಂದ್ರೆ ಇವ ಸಾಮಾನ್ಯನಲ್ಲ, ಯುದ್ಧ ಪ್ರವೀಣನೇ ಸರಿ. ಗಿರಿಜೆ ಸ್ವಾಮಿ, ನೋಡಿದ್ದೀಯಾ ನನ್ನ ಮುಂದೆ ಸಮರಕ್ಕೆ ನಿಂತಹ ಈ ಒಬ್ಬ ನರ ಪೌರುಷದ ಮಾತನಾಡುತ್ತಾ ಇದ್ದಾನೆ. ನಿಜ. ಇವನನ್ನು ಏನು ಅನ್ನಬೇಕಂತ ನನಗೆ ಗೊತ್ತಾಗುವುದಿಲ್ಲ. ಆದ್ರೆ ಒಂದು ಮಾತು, ಏನು? ಯುದ್ಧಕ್ಕೆ ನಿಂತಹ ಇವರಲ್ಲಿ ಸಮಾಧಾನದ ನುಡಿಗಳಲ್ಲ, ಕೆರಳಿಸಿ ಮಾತಾಡಬೇಕಾಗಿದೆ. ಏನೋ ತಪಸ್ಸು ಗೆಲುವುದ ಬರ್ರಿ ಎನ್ನ ಶರಣು ತಪಸ್ಸಿಯಾದಂತಹ ನೀನು ನಿನ್ನ ಹಠವನ್ನು ನೀನು ಬಿಡುವುದಿಲ್ಲ. ಇಂದಿನ ದಿವಸ ನಾನು ಹೇಳಿದಂತಹ ಮಾತಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದೀಯ. ನಮಗೆ ಬೇಕಾದಂತಹ ವೃತ್ತಿಯನ್ನು ನಾವು ಮಾಡುತ್ತಾ ಇರುವ ಸಮಯದಲ್ಲಿ ಈ ಹಂದಿ ಬಿಲ್ಲಿಗೆ ಬಿಟ್ಟಂತಹ ಬಾಣದಿಂದ ಅಳಿದು ಹೋಗಿದೆ ಅಂದ್ರೆ ನೀನೇ ಮತ್ತು ಮುಂದುವರಿಸುತ್ತಾ ಇದೆಯಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇಂತಹ ನುಡಿಬೇಡ, ಅದನ್ನು ಬಿಟ್ಟುಕೊಳ್ಳಿಲ್ಲ. ಗೆಲುವಿನ
ನೀನು ಕಾಡಿನಲ್ಲಿರುವಂತಹ ಸತ್ತು ಬಿದ್ದಂತಹ ಪ್ರಾಣಿಗಳನ್ನು ತಿನ್ನುವುದೇ ನಿಮ್ಮ ಕಾಯಕವಾಗಿದೆ. ಈ ಹಂದಿ ನನ್ನ ಶರಕ್ಕೆ ಉರುಳಿ ಬಿದ್ದಿದೆ. ಇದನ್ನು ಯಾವತ್ತೂ ನಾನು ಬಿಟ್ಟು ಕೊಡುವವನಲ್ಲ. ಸಾಮರ್ಥ್ಯ ಉಂಟು ಅಂತಾದ್ರೆ ಪಡೆ ನೋಡೋಣ. ಹೆದರಿಕೆ ಆಗ್ತದೆ, ಹೆದರಿಕೆ ಆಗ್ತದೆ. ಗಜಪಡಿಸುವಿರೆ ಕೆಳಗೆ ಇವನು ಭಜಕನೀತನು ಸುಜನ ಜನರು ನೋಡಿರುವನ ಭುಜದ ಬರುಗನು ಗಜಪಡಿಸುವಿರೆ ಕೆಳಗೆ ಇವನು ಶರಣನು. ಅಯ್ಯೋ ಅಯ್ಯೋ ಮಾಡ ಬಿಡಬೇಡಿ ಪಾಪ, ಭಯವಾಗುತ್ತಾ ಇದೆ. ನೀವು ಕೊಲ್ತೀರಾ? ಬೊಬ್ಬೆ ಹಾಕ್ಬೇಡ, ನೀನು ಬೊಬ್ಬೆ ಹಾಕುವ, ನಿನ್ನ ಜೊತೆಯಲ್ಲಿ ಎಲ್ಲರೂ ಬೊಬ್ಬೆ ಹಾಕ್ತಾ ಇದ್ದಾರೆ. ಗಜಪಡಿಸುವರೇಕೆ? ನಮಗೆ ಹೆದರಿಕೆ ಆಗ್ತದೆ. ಯಾರು ಹೆದರಬೇಕಾಗಿಲ್ಲ. ಓ, ಇವ ಯಾರು ಗೊತ್ತಾ? ಯಾರು? ನನ್ನ ಭಜಕನಾಗಿದ್ದಾರೆ. ಹೇ? ಸುಜನ ಜನರು ಎಲ್ಲರೂ ಆಲಿಸಿ ವಾ, ಈತನೊಡನೆ ಹ್ಮ್. ನಾನು ಯುದ್ಧ ಮಾಡುವಾಗ ವಾ. ನೀವು ಹೆದರಬೇಕಾಗಿದೆ ಯಾಕೆ? ವಾ, ಈತ ಭಕ್ತರಾದ್ರು ವಾ. ಇವನಲ್ಲಿ ಯುದ್ಧ ಮಾಡುವಾಗ ವಾ. ಇವನಿಗೆ ನೋವಾಗದಂತೆ ಹೌದೇ? ನನ್ನ ಪೌರುಷ ವಾ. ಅಥವಾ ಅವರ ಪರಾಕ್ರಮ ನಾನು ಮಾಡಬೇಕಾಗಿದೆ. ಆಹಾ. ನೀವೆಲ್ಲ ಸ್ವಲ್ಪ ಹಿಂದೆ ಸರಿ. ಆಗ್ಲೇ ಮತ್ತೆ ಆಗ್ಲೇ. ಗಣಪತಿ ಕದನ ಕಾಸೆ ಮತ್ತು ಮತ್ತು ನೀನು ಯುದ್ಧಕ್ಕಾಗಿ ಮುಂದಾಗುತ್ತಾ ಇದೆಯಾ? ಕದನದ ಸಿಡಿಲಗೆ ಬೇಡ. ಪೌರುಷ ಇದೆ ಎಂಬುದಾಗಿ ನನ್ನಲ್ಲಿ ಹೋರಾಟ ಮಾಡುವುದಕ್ಕೆ ಬಂದ್ರೆ ನಿನಗೆ ಒಂದು ಗತಿಯನ್ನು ಕಾಣಿಸ್ತೇನೆ. ನಾನು ಇಲ್ಲಿಂದ ನನ್ನಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಇವನ ಪರಾಕ್ರಮವನ್ನು ಬರವಿಸಬೇಕೆಂದಾದರೆ ದಿವ್ಯಾಸ್ತ್ರವನ್ನು ಪ್ರಯೋಗಿಸ್ತೇನೆ.
ಹಾ. ಉಳಿದಿರುವಂತಹ ಅಕ್ಷಯ ಸರವನ್ನು ಪ್ರಯೋಗಿಸ್ತೇವೆ. ಇನ್ನಲ್ಲಿರುವ ಅಸ್ತ್ರಗಳು ಬರಿದಾಯಿತೆ. ಕಿರುನಗೆಯಲ್ಲಿ ಶಂಕರನು ಮಗ ಜಗಜಲ ತಲೆದೋಚಿದನು ನರನದ ಕಾಣುತ್ತಲೆಂದ ಮನ ಮರುಗುತ್ತ ಬೇಡಿದ ಮಗ ಅಯ್ಯೋ ನರನೇ, ಒಂದೊಂದೇ ಮಾಡುವುದು ಪ್ರಯೋಗ ಮಾಡ್ತಾ ಇದ್ದವ. ಆದ್ರೆ ನಿನ್ನಲ್ಲಿರುವಂತಹ ಅಕ್ಷಯ ಶರಗಳನ್ನೆಲ್ಲ ಪ್ರಯೋಗ ಮಾಡಿದೆಯಾ? ಬರಿದಾಗಿ ಹೋಯ್ತೆ, ಏನೂ ಇಲ್ವಾ? ಆಶ್ಚರ್ಯವಾಗುತ್ತದೆ. ಶಿವ ಶಿವ ಕೈಲಾಸನೊಳು ಶಿವ ಶಿವ ಕೈಲಾಸನೊಳು ಸೋವದಾಟೆ ಶಂಕರ ಮುನಿದನೆ ಎನಗೆ ಶಿವ ಶಿವ ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅವನ ಕೃಪೆಗೆ ಪಾತ್ರರಾಗಬೇಕು ಎನ್ನುವಂತಹ ಉದ್ದೇಶದಿಂದ ಈ ಇಂದ್ರಕೀಲಕವನ್ನು ಪ್ರವೇಶ ಮಾಡಿ ಏಕೋದ್ಭಕ್ತಿಯಿಂದ ಹರನನ್ನು ನಾನು ಭಜಿಸಿದೆ ಎಂದಾದರೆ ನನ್ನ ತಪಕ್ಕೆ ಭಂಗವಾಯಿತೆ ಅಥವಾ ನನ್ನ ಭಕ್ತಿಯಲ್ಲಿ ಕೊರತೆಯಾಯಿತೆ. ಶಿವ 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 ಶಿವ, ಈ ಕಿರಾತನಲ್ಲಿ ಸೋಲುವಂತಹ ದುಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಹಾಗಿದ್ರೆ ಈ ಭಕ್ತನ ಮೇಲೆ ನಿನಗೆ ಕರುಣೆ ಇಲ್ಲವೇ ದೇವ? ಶಿವನೇ ಶಿವನೇ, ಕೆಲವು ತಪಸ್ಸಿ ಶಬ್ದಹೀನರೊಡನೆ ನಿನಗೆ ಕೆಲವು ತಪಸ್ಸಿ ಶಬ್ದಹೀನರೊಳಗೆ ಸರಿದವಾಗುವುದಿಗೆ ಬಲುಮೆ ಇದ್ದಡಿದಿರು ನಿಲ್ಲು ಪಡದಲೇ ತಗೆ ತಪಸ್ಯಾದಂತಹ ನೀನು ನನ್ನನ್ನು ಯುದ್ಧ ಮಾಡುವುದಕ್ಕೆ ಮುಂದಾಗುತ್ತಾ ಇದೆಯಾ? ಶಸ್ತ್ರಹೀನರೊಡನೆ ನಾನು ಯುದ್ಧ ಮಾಡುವ ಹಾಗಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಯಾವ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದೀರಾ? ಭುಜದ ಬಲುವ ನೋಡು ಎಂದ ಪಾಪ ಕೆಲವು ಶಬರನೆ, ನನ್ನಲ್ಲಿರುವಂತಹ ಆಯುಧಗಳೆಲ್ಲವೂ ನಶ್ವರವಾದರೆ ಏನಂತೆ? ಭುಜದಲ್ಲಿ ಇನ್ನೂ ಶೌರ್ಯ ಇದೆ. ಬಾ ನೋಡೋಣ. ಕರುಣಯೋಡಿ ಮಾತನ ತಟನು ನಿರಜನ ಡಿಬಲು ದಿವಸ ತಪವನು ವೀರಗಿಡ್ಡೆ ಬಲು ಬಳಲಿದನು ನೋಡು ನೀನು ತರುಣೀನು ನೋಡಿದ್ಯಾ? ನೋಡ್ತಾ ಇದ್ದೆ. ನಾನು ಅವನು ಯುದ್ಧ ಮಾಡುವುದಕ್ಕೆ ಪ್ರಾರಂಭಿಸಿದವು. ಆದ್ರೆ ಶಸ್ತ್ರಹೀನನಾದ್ರೂ ಕೂಡ ನನ್ನಲ್ಲಿ ಬಲ ಉಂಟು ಎಂಬುದಾಗಿ ಬಲ ಬಲ ಎಂದು ನನ್ನಲ್ಲಿ ತೋರುವುದಕ್ಕೆ ಮುಂದಾಗುತ್ತಾ
ಶರಣನೆಂಬ ವಿಮಾನ ಉಳ್ಳಡೆ ಏನು ಶರಣನೆಂಬ ವಿಮಾನ ಉಳ್ಳಡೆ ಮುನಿಯ ಬೇಡೈ ಕರಳನಲು ಎಂಬ ವಿಮಾನ ಉಳ್ಳಡೆ ಮುನಿಯ ಬೇಡೈ ಕರಳನೊಳು ಹರಿಯು ಗೋಪಿಸದಿರನು ಆ ಹರಿಯು ಗೋಪಿಸದಿರನು ಅರಿತು ನೋಡು ಆ ಸ್ವಾಮಿ ಕರುಣಿ ಅಲ್ಲಿಂದ ಇಲ್ಲಿವರೆಗೆ ಬರುವಂತಹ ವೇಳೆಯಲ್ಲಿ ನಿಮ್ಮ ಅಂತರಂಗದಲ್ಲಿ ಇದ್ದದ್ದು ಏನು ಹಾ ಭಕ್ತನೊಬ್ಬನ ಪರೀಕ್ಷೆ ಮಾಡಬೇಕು ಅಂತ ಉದ್ದೇಶದಿಂದ ಹೊರಟು ಬಂದವರು ಹೌದು ಆದ್ರೆ ನಿಮ್ಮಿಬ್ಬರ ಕಾಳಗವನ್ನು ನಾನು ನೋಡುತ್ತಾ ಇದ್ರೆ ಹಾ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಕೋಪ ಉಕ್ಕೇರುತ್ತಾ ಇದೆ ಅಸ್ತ್ರ ಇಲ್ಲದಿದ್ರು ಬಲ ಉಂಟಾಗ ಹೋರಾಟ್ಲಿಗೆ ಬರ್ತಾ ಇದ್ದಾನೆ ಹೌದು ಹಾ ಸ್ವಾಮಿ ಎಚ್ಚರಿಸ್ತಾ ಇದ್ದೇನೆ ನಿಮ್ಮ ಏನು ಇಷ್ಟರವರೆಗೆ ನಿಮ್ಮಲ್ಲಿ ಭಕ್ತರಿರುವಂತ ವ್ಯಾಮೋಹ ಇತ್ತು ಇತ್ತು ಆದ್ರೆ ನಿಮ್ಮ ಮುಖಭಾವನೆ ನಾನು ವ್ಯಕ್ತಪಡಿಸಿದೆ ಎಂದಾದ್ರೆ ಏನು ಕ್ರೋಧವೇ ಎದ್ದು ಬರುತ್ತಾ ಇದೆ ಮತ್ತೆ ಸಿಟ್ಟು ಬಾರದೆ ನಿಂತಿದ್ದ ನಿಮಗೊಂದು ಅಭ್ಯಾಸ ಉಂಟು ಏನು ಸಿಟ್ಟು ಬಂತು ಅಂತಾದ್ರೆ ನಿಮ್ಮನ್ನೇ ನೀವು ಮರೆತು ಹ್ಮ್. ಪ್ರಪಂಚವನ್ನೇ ಸುಡುವುದಕ್ಕೆ ಮುಂದಾಗುತ್ತೀರಿ ನಿಜ ದೇವರೇ ವಾ. ಈ ಗಳಿಗೆಯಲ್ಲಿ ಹಾ. ನಿಮ್ಮ ಅಂತರಂಗದಲ್ಲಿ ಹಾ. ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲೇಬೇಕಾದಂತ ವಿಷಯ ಯಾವುದು ನೀವು ಯುದ್ಧವನ್ನು ಮಾಡುವುದು ಯಾರಲ್ಲಿ ಹಾ. ನಮ್ಮ ಭಕ್ತನಲ್ಲಿ ಸರಿ ನಮ್ಮ ಹುಡುಗರಲ್ಲಿ ನಿಜ. ಎನ್ನುವುದಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಹಾ. ಯುದ್ಧವನ್ನು ಮಾಡಲೇಬೇಕು ನಿನಗೆ ಯಾಕೆ ಅವನ ಮೇಲೆ ವ್ಯಾಮೋಹ ವ್ಯಾಮೋಹ ಉಂಟು ಸ್ವಾಮಿ ಯಾಕೆ ಒಂದು ವೇಳೆ ಹಾ. ರಣಭೂಮಿಯಲ್ಲಿ ಏನಾದ್ರೂ ನಡೆಯಬಾರದು ನಡೆದು ಹೋಯಿತು ಅಂತಾದ್ರೆ ಹಾ ನೀವೇನೋ ಭಾವಭಾವಂತಿ ಹೌದು ಹೇಗೋ ಮಾತಾಡಿಕೊಳ್ತೀರಿ ಹಾ. ಮತ್ತೆ ಒಳ್ಳೆತನ ಬೆಳೆಯುತ್ತದೆ ನಿಮಗೆ. ಸರಿ. ಆದರೆ ನನ್ನ ಅಣ್ಣ ತಾನೇ ಹರಿ ಹೌದು ನಾನು ತಂಗಿ ಹಾ. ನಾಳೆಯ ದಿವಸ ನನಗೊಂದು ಮುಖ ತೋರಿಸುವುದಕ್ಕೆ ಅವಕಾಶ ಬೇಕು ತಾವೇ ಓಹೋ ಆದ ಕಾರಣ ಎಚ್ಚರಿಸ್ತಾ ಇದ್ದೇನೆ ಹಾ, ಹಾ. ನನ್ನ ಪರದಲ್ಲಿ ಇಟ್ಟುಕೊಂಡು ಯುದ್ಧವನ್ನು ಮಾಡಿ ಕರುಣಿ ಅದರ ಬಗ್ಗೆ ನೀನು ಯೋಚನೆ ಮಾಡಬೇಕಲ್ಲ ಅವನ ಪೌರುಷವನ್ನು ನಾನು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಇದ್ದಾಗ ನೋಡು ಅವನ ನೆನಪಿಟ್ಟುಕೊಳ್ಳಿ ಅಯ್ಯೋ ಭುಜವ ಒಳಸಿನಿಂದ ಬಂಧನ ಕಾಣುತ್ತದೆ ದೋಷದಲ್ಲಿ ಆ ಶಂಕರನು ದಾರಿ. ಏನು ದೇವರೇ ಸ್ವಾಮಿ ಏನು ಮಾಡ್ತಾ ಇದ್ದೀರಿ ನೀವು ಯುದ್ಧ ಭೂಮಿ ಇದು ಮರೆತರೆ ಹೇಳಿ ಸ್ವಾಮಿ ಏನಾಗುವುದಿಲ್ಲ ನಿಮಗೆ ಯಾಕಾಗುವುದಿಲ್ಲ ಯುದ್ಧದಲ್ಲಿ ಸೋತಿರೆ ನೀವು ಬರುವಂತ ವೇಳೆಯಲ್ಲಿ ಏನು ಹೇಳಿ ಬಂದದ್ದು ನೀವು ಹೌದಾ ಈ ವೇಳೆಯಲ್ಲಿ ಹೀಗೆ ನೀವು ಮಾಡಿದ್ರಿ ಅಂತಾದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ನೆನಪಿಟ್ಟುಕೊಳ್ಳಿ ನೀವು ಏನು ಸ್ವಾಮಿ ಹಣೆಯಲ್ಲಿ ರಕ್ತ ಕಾಣುತ್ತಾ ಇದೆ
ಸರಿ ನನ್ನನ್ನು ಅಣಕ್ಷಿದ ಮಾತ್ರದಿಂದಲೇ ನನ್ನ ಭುಜದಲ್ಲಿ ಶೌರ್ಯ ಇದೆ, ಭುಜಕ್ಕೆ ಭುಜಗೊಟ್ಟು ಯುದ್ಧವನ್ನು ಮಾಡುತ್ತೇನೆ ಎನ್ನುವ ಹಾಗೆ ಆಹ್ವಾನವನ್ನಿತ್ತೆ. ಆದರೆ ಅದಕ್ಕೆ ಇದಿರಾಗಿ ಒಂದು ನನ್ನಲ್ಲಿ ಕಾಳಗವನ್ನು ಮಾಡಿದ. ಕ್ಷಣ ಹೊತ್ತು ಧರೆಗೆ ನಾನು ಉರುಳಿದೆ, ಮೂರ್ಛಿತನಾದೆ. ಈ ಕಿರಾತನಲ್ಲಿ ಕೈ ಸೋಲುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದೋಯ್ತಲ್ಲ. ಶಿವನೇ, ಯಾಕೆ ಹೀಗಾಯ್ತು, ಯಾಕಾಯ್ತು? ಎನ್ನುತ್ತಾಲೋಚಿಸುತ್ತ ಎಂದನು ಏಕೆದ ಮನದಿ ದುಃಖಿಪುದಿನ್ನು ಬರಿದೆ ಕನಕಾದಿ ಚಾಪನ ಭಜಿಸಿ ಮೆಚ್ಚಿಸಿ ಈತನನು ಗೆಲುವೆ ಎನ್ನುತ್ತ ಮಳಲ ಲಿಂಗವಂಗೈದು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವ ನಾನು ಪಾರ್ಥ. ಎಂದಿಗೂ ನಾನು ಮರುಗಬಾರದು. ನನ್ನ ಮಾತೆಯ ಆಶೀರ್ವಾದ ನನ್ನಲ್ಲಿದೆ ಎನ್ನುವ ವಿಶ್ವಾಸ ನನ್ನಲ್ಲಿದೆ. ಸುಮ್ಮನೆ ನಾನು ಕೊರಗಿ ಏನು ಪ್ರಯೋಜನ? ಬಂದದ್ದು ಶಿವನನ್ನು ಒಲಿಸುವುದಕ್ಕಾಗಿ. ಆ ಶಿವನನ್ನೇ ಪ್ರಾರ್ಥಿಸಬೇಕು. ಇಷ್ಟರವರೆಗೂ ಕೂಡ ತದೇಕ ಚಿತ್ತದಿಂದ ಶಿವನನ್ನು ಸ್ಮರಿಸ್ತೇನೆ ಎನ್ನುವಂತ ಅಹಂಕಾರ ನನ್ನಲ್ಲಿತ್ತು. ಅದೆಲ್ಲವೂ ಕೂಡ ನೀರುಪಾಲಾಗಿ ಹೋಯಿತು. ಅಂತರಂಗ ಶುದ್ಧಿಯಿಂದ ಶಿವನನ್ನೇ ನಾನು ಸ್ಮರಿಸ್ತೇನೆ. ಹೀಗಲ್ಲ ಶಿವನನ್ನು ಮಳಲಲಿಂಗವನ್ನು ಮಾಡಿ ಆ ಮಳಲಲಿಂಗಕ್ಕೆ ಅವನನ್ನು ಈಶಲಾಲಿಸು ಬದಲು ಮಾತೆ ಈಶಬರನನು ಗೆಲುವ ಶಕ್ತಿಯ ಈಶಬರನನು ಗೆಲುವ ಶಕ್ತಿಯ ಓ ಸತಿ ಸದಿ ತೆನ್ನ ರಕ್ಷಿಸುವುದು ಈ ಸಮಯದಿ ಈಶಲಾಲಿಸು ಓ ಪ್ರಭೋ ತಂದೆಯೇ, ಹರಶಂಭು ಮಹಾದೇವ ವಿಶ್ವೇಶ್ವರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠಾಯ ನಮೋಸ್ತುತೆ. ಓ ತಂದೆಯೇ, ಅದೋ ಮಳಲಲಿಂಗವನ್ನು ನಿರ್ಮಾಣ ಮಾಡಿ ನಿನ್ನನ್ನು ಅರ್ಚಿಸ್ತಾ ಇದ್ದೇನೆ, ಮೆಚ್ಚಿಸ್ತಾ ಇದ್ದೇನೆ. ತಂದೆಯೇ, ಈತನನ್ನು ಗೆಲ್ಲುವಂತಹ ಶಕ್ತಿಯನ್ನು ನನಗೆ ಅನುಗ್ರಹಿಸು ಸ್ವಾಮಿ, ಅನುಗ್ರಹಿಸು. ಬಡಬಡಲವು ಕಿರಾತ ಬಡಬಡಲುವ ಕಿರಾತ. ಶಿವನಲಿಂಗ ಅರ್ಪಣೆ ಮಾಡಿದಂತಹ ಹೂವು ನಿನ್ನ ಶಿರದಲ್ಲಿ. ಯಾರು ನೀನು? ಮಾಯಾವಿಯೋ, ಮೋಸಗಾರನೋ, ವಂಚಕನೋ? ಬಿಡಲಾರೆ. ಆರೋಪಿ ಸ್ವಾಮಿ ತುಂಬಾ ಬಳಲಿದ್ದಾನೆ. ತರುಣಿಗೇಡಿ ಪಾತ ನಿರಜನದಿ ಬಲು ಬಳಲಿಯೇ ನಿರಜನದಿ ಬಲಿ ಬಳಲಿದ ದೂತ ನದಿಯ ನಿವರಿ ತರುಣಿನೋ ತರುಣಿ, ದೇವರೇ, ಆ ಕಡೆ ಸರಿಯಾಗಿ ನೋಡು. ಒಂದು ಕಡೆಯಿಂದ ಪೂಜೆ ಮಾಡ್ತಾನೆ, ಮತ್ತೊಂದು ಕಡೆಯಿಂದ ಭವಿಷ್ಯದ ಮಾತುಗಳನ್ನು ಆಡುತ್ತಾ ಇದ್ದಾನೆ. ಇವತ್ತು ತುಂಬಾ ಬಳಲಿದ್ದಾನೆ. ಮೊದಲೇ ತಪಸ್ಸನ್ನು ಮಾಡಿ ಬಳಲಿದವ, ಇಂದು ಈ ಪೂಜೆಯನ್ನು ಮಾಡಿ ಬಳಲಿ ಹೋಗಿದ್ದಾನೆ. ಇವನಿಗೆ ನಾನು ಯಾರೆಂಬುದನ್ನು ಅರ್ಥ ಆಗಲಿಲ್ಲ. ನೋಡು, ಹೆಚ್ಚಿನ ಪೂಜೆಯನ್ನು ನಾವು ಪಡೆಯುವ.
ಎನ್ನುತ್ತ ನೋಡಲು ಲಿಂಗಗಿರಿಸಿಯ ಅನಿತು ಕುಸುಮಗಳ ಶಿವನೇ ಯಾದನ ತಿರದಿನಲ್ಲಿ ಕಂಡು ಬೆರಗಿನ ಮನದೋಡೆಂದ ಜಯ ನಮೋ ಶಂಕರ. ತಂದೆಯೇ, ಈ ಕಾಡಲ್ಲಿ ಸಿಕ್ಕಿದಂತಹ ಸುಮವನ್ನೇ ನಿನ್ನ ಲಿಂಗಕ್ಕೆ ಅರ್ಪಿಸಿದ್ದೇನೆ. ಅದೋ ಬಿಲ್ವಪತ್ರೆಯು ನಿನಗೆ ಅತಿ ಪ್ರಿಯವಂತೆ ಇದನ್ನು ನಿನ್ನ ಶಿರದ ಮೇಲೆ ಇರಿಸಿದ್ದೇನೆ ತಂದೆ, ಶಿರದ ಮೇಲೆ. ಅರೆ, ಅರೆ, ನಾನು ಶಿವಲಿಂಗಕ್ಕೆ ಅರ್ಪಿಸಿದಂತಹ ಎಲ್ಲಾ ಹೂಗಳು ಪತ್ರೆಗಳು ಕೂಡ ಆ ಕಿರಾತನ ಶಿರದಲ್ಲಿ ಶೋಭಿಸ್ತಾ ಇದೆಯಲ್ಲ ತಂದೆ. ಏನು ಸ್ವಾಮಿ ಇದು? ಏನು? ಅರಸ ಕೇಳಿ ಬದಲು ಸುಮವನು ನರನು ತಂದದಿ ಭಕ್ತಿಯಲಿ ಮತ್ತೊಮ್ಮೆ ಅರ್ಪಿಸ್ತೇನೆ ತಂದೆ. ಶಂಕರನ ನಮೋ ಎಂದರ್ಜಿಸಿದನ ಮಳಲ ಲಿಂಗವನು ಶಂಕರನ ನಮೋ ಎಂದರ್ಜಿಸಿದ ಮಳಲ ಲಿಂಗವನು ಶಂಕರ ಅರ್ಪಿಸಿದ ಎಲ್ಲಾ ಪತ್ರೆಗಳು ಹೂಗಳು ಕೂಡ ನಿರ್ಮಾಲ್ಯವೆಂಬುದಾಗಿ ಅದನ್ನು ಸರಿಸಿ ಮತ್ತೊಮ್ಮೆ ಶುಭವ್ರವ್ಯವನ್ನು ನಿನ್ನಗೆ ಅರ್ಪಿಸಿದ್ರೆ ಅದು ಕಾಣುತ್ತಾ ಇದೆಯಲ್ಲ ಅಲ್ಲಿ. ಅಯ್ಯೋ, ಅಲ್ಲೇ ಕಾಣುತ್ತಾ ಏನಿದು ಏನಿದು ಏನಿದು? ಹರಗದ ಸಾಕ್ಷಾತ್ ಪರಮೇಶ ನೀವನು ಹರಗದ ಸಾಕ್ಷಾತ್ ಪರಮೇಶ ನೀವನು ದಿಟ ಅರಿಯಾದೇನು ಮರೆಬೇಗಿಂದ ಹರಗದ ಸಾಕ್ಷಾತ್ ಪರಮೇಶ ನೀವನು ಅಂತರಂಗ ಶ್ರದ್ಧೆಯಿಂದ ಪ್ರಭು ಪರಮೇಶ್ವರನನ್ನೇ ಭಕ್ತಿಯಿಂದ ನಾನು ಅರ್ಚಿಸಿದೆ, ಮೆಚ್ಚಿಸಿದೆ. ನಾನು ಲಿಂಗಕ್ಕೆ ಬಗೆ ಬಗೆಯಾಗಿ ಪುಷ್ಪ ಪತ್ರಗಳನ್ನು ಅರ್ಚಿಸುತ್ತಾ ಅರ್ಚಿಸುತ್ತಾ ಅರ್ಪಿಸುತ್ತಾ ಮುಂದುವರೆದರೆ ಅದೆಲ್ಲವೂ ಮಾಯವಾಗಿ ಈ ಕಿರಾತನ ಶಿರದಲ್ಲಿ ಶೋಭಿಸ್ತಾ ಇದೆಯಲ್ಲ. ನಾನು ಆಶ್ಚರ್ಯಚಕಿತನಾದೆ. ಹಾಗಿದ್ರೆ ಇವ ಯಾರು? ಸಾಕ್ಷಾತ್ ಪರಮೇಶ್ವರನೇ. ನಾನು ಯಾರನ್ನು ಸ್ತುತಿಸ್ತಾ ಇದ್ದೇನೋ ಆ ಭಗವಂತನೇ ಇವನು. ಅರ್ಥವಾಗುತ್ತಿಲ್ಲ. ಯಾಕೋ ನನ್ನಲ್ಲಿ ಗೊಂದಲವಾಗುತ್ತಾ ಇದೆ. ನನ್ನ ಭಕ್ತಿಯಲ್ಲಿ ಇನ್ನೂ ಕೂಡ ಕೊರತೆ ಇದೆ. ದೇವಾ, ನೀನೇ ದಾರಿ ತೋರಿಸು ಪ್ರಭು. ಅಯ್ಯೋ, ನಿನ್ನ ಚರಣಕ್ಕೆ ನಮಿಸ್ತಾ ಇದ್ದೇನೆ, ನಿನ್ನ ಚರಣಕ್ಕೆ ನಮಿಸ್ತಾ ಇದ್ದೇನೆ. ಪರಮಾತ್ಮ, ಯಾರು? ಒಮ್ಮೆ ತೋರಿಸು. ಪಾರ್ಥ, ನೋಡು, ಆವಾಗದಿಂದ ನಾವು ಯಾರು ಅನ್ನುವಂತಹ ಕಾಣುವುದಕ್ಕಾಗಿ ಬಹಳ ತವಕದಲ್ಲಿದ್ದಾರೆ. ನಿಜ. ಸಮಯ ಮೀರಿ ಹೋಗ್ತಾ ಇದೆ. ನಾವು ಯಾರೆಂಬುದನ್ನು ತೋರಿಸಬೇಕಾಗಿದೆ. ಮೊದಲೇ ಜಯ ದೇಹ, ಜಯ ದೇಹ, ಜಯ ದೇಹ. ಪ್ರಭು, ನನ್ನ ಭಕ್ತಿಗೆ ಒಲಿದ ಪ್ರತ್ಯಕ್ಷನಾದ
ಕ್ಷಾತ್ರ ತೇಜದಿಂದ ಒಪ್ಪುವ ಹಾಗೆ ಹಿಡಿದ ಚಾಪದಿಂದ ನನ್ನನ್ನಾದರೂ ಘಾತಿಸುವುದಕ್ಕೆ ಮುಂದಾದ ಬಗೆ ಒಬ್ಬ ನರನಿಗೆ ಪುರುಷಾಯತ್ತವಾಗಿ ಒಂದು ಪೌರುಷವನ್ನು ಹೇಗೆಲ್ಲ ಸ್ಥಾಪಿಸಬಹುದು ಅಷ್ಟನ್ನೂ ನೀ ಮಾಡಿದವನಿದ್ದೀಯ. ಮಾತ್ರವೇ ಅಲ್ಲ, ಇಷ್ಟೆಲ್ಲ ಮಾಡಿರುವುದಕ್ಕೆ ನೀ ಯಾವುದಕ್ಕೂ ಖೇದ ಹೊಂದಬೇಕಾದ್ದಿಲ್ಲ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ಶಿವನಾದ ನಾನೇ ಕಿರಾತ ರೂಪಿನಿಂದ ಬಂದು ನಿನ್ನ ಜೊತೆ ಹೊಯ್ದಾಟವನ್ನು ಮಾಡಿದವನಿದ್ದೇನೆ. ನನಗೆ ಸಂಪ್ರೀತವಾಗಿದೆ. ಮಾತ್ರವೇ ಅಲ್ಲ, ನಿನ್ನ ಚಾಪದಿಂದ ನನ್ನ ಹಣೆಯನ್ನು ನೀ ಘಾತಿಸಿದೆ. ಪಾರ್ಥನಾದ ನೀನು ಘಾತಿಸಿದ ಜಾಗವನ್ನು ಪಾರ್ಥ ಪ್ರಹಾರ ಎನ್ನುವ ಹಾಗೆ ನಾ ಧರಿಸಿದವನು ಇದ್ದೇನೆ. ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡಬೇಕಾದ್ದಲ್ಲ. ನಾ ಕೇಳುವುದಿಷ್ಟೇ, ಕರದೊಳಗೆ ಆಯುಧವ ಧರಿಸಿ ಇಂದ್ರಕೀಲಕದಲ್ಲಿ ನಿರತವಾಗಿ ಹರನಾದ ನನ್ನನ್ನು ಭಜಿಸುವರೇ ಏನು ಕಾರಣ, ಏನು ಬೇಕಾಗಿದೆ ಹೇಳ್ತೀಯಪ್ಪ? ಶರಣನೆಂಬಿ ಪ್ರೇಮ ಉಳ್ಳಡೆ ಶರಣನೆಂಬಿ ಪ್ರೇಮ ಉಳ್ಳಡೆ ಆ ಆ ಶರಣ ಎಂಬಿ ಪ್ರೇಮ ಉಳ್ಳಡೆ ಕರುಣಿಸೈ ಪಾಶುಪತಾತ್ರವ ಮರಳಿ ಮಾತೆ ನೆನುತ ಪಾದಗೆ ಎರಗಿ ಕಂಡು ಆ ಆ ಆ ಓ ಪ್ರಭು ಪರಮೇಶ್ವರ, ಭಕ್ತನಾದಂತ ಅರ್ಜುನನನ್ನು ಪರೀಕ್ಷಿಸುವುದಕ್ಕಾಗಿ ಕಿರಾತ ವೇಷವನ್ನು ಧರಿಸಿ ನನ್ನಲ್ಲಿ ಕಾಳಗವನ್ನು ಹೂಡಿದೆಯಾ ತಂದೆ? ಎಂತಹ ಭಾಗ್ಯವಂತನೋ ನಾನು. ಓ ತಂದೆಯೇ, ಏನಪ್ಪ? ಏನು ಬೇಕು ಅಂತ ಕೇಳುತ್ತಾ ಇದ್ದೀಯ? ಮಗುವಿನಲ್ಲಿ ಏನು ಬೇಕು ಮಗ ಅಂತ ಕೇಳಿದ್ರೆ ಹಾಗೂ ಮಗು ಏನು ಅಂತ ಉತ್ತರಿಸಿತು ಹೇಳು. ಹಸಿವೆಯನ್ನು ನಿವಾರಿಸುವುದಕ್ಕೆ ಒಂದಿಷ್ಟು ಅನ್ನವನ್ನು ಕೊಡುತ್ತಾಯಿ ಅಂತ ಕೇಳಿ ಅವರವರ ಹಸಿವಿಗೆ ಏನು ಬೇಕು ಅದನ್ನೇ ಕೇಳಬೇಕು. ನನ್ನ ಹಸಿವೆ ಏನು ಗೊತ್ತೇ? ಭಕ್ತನೆನ್ನುವಂತಹ ಪ್ರೇಮ ನಿನ್ನಲ್ಲಿ ಉಂಟು ಅಂತಾದ್ರೆ ಓ ತಂದೆಯೇ, ಪಾಶುಪತಾಸ್ತ್ರವನ್ನು ನನಗೆ ಅನುಗ್ರಹಿಸುತ್ತದೆ. ಪಾಶುಪತಾಸ್ತ್ರಕ್ಕಾಗಿ ನನ್ನನ್ನು ಭಜಿಸಿದೆಯ? ಆಡಿದ ಮಾತಿಗೆ ಎಡೆ ಇಲ್ಲ. ಎರಡಾಡುವವನು ಪರಶಿವನೂ ಅಲ್ಲ. ಕೊಡುತ್ತೇನೆ ಎನ್ನುವ ಹಾಗೆ ಈ ಮೊದಲೇ ನಾನು ನಿನಗೆ ಆಡಿದ್ದೇನೆ ಅಂತ ಆದ್ರೆ ಪಾಶುಪತವನ್ನು ಕೊಡುವಲ್ಲಿ ಕೃಪಣತೆಯನ್ನು ಮಾಡುವುದಿಲ್ಲ. ಹಾಗೆಂದು ನನ್ನೊಂದಿಗೆ ಕಾದಾಟವನ್ನು ಮಾಡಿ ಮೈಯೆಲ್ಲ ರಕ್ತದಿಂದ ತೊಡಗಿದೆ, ಧೂಳೆಲ್ಲ ಆವರಿಸಿದೆ. ಕಾಣುತ್ತಿರುವ ಸಲಿಲದಲ್ಲಿ ನಿಂದೆದ್ದು ಬಾ, ಆವಳಿಕ ಒದಗಿಸ್ತೇನೆ. ಹೋಗಿ ಪಾರ್ವತಿ, ಆಯ್ತಲ್ಲ, ಪಾರ್ಥನ ಪರೀಕ್ಷೆ ಆಯ್ತು, ಅವನಿಗೆ ಕೊಡುವುದಂತ ನಿರ್ಣಯ ಆಯ್ತು. ಸ್ನಾನ ಮಾಡಿ ಬರ್ಬೇಕಿತ್ತಲ್ಲ ಪಾರ್ಥ. ಅಂತೂ ಪಾಶುಪತವನ್ನೇ ನೀನು ಆಶಿಸಿದವನಿದ್ದೀಯ. ಇದುವೇ ಸಕಾಲ ಅಂತ ಭಾವಿಸಿದ್ದೇನೆ. ಪಾಶುಪತವನ್ನು ನಿನಗೆ ಕೊಡ್ತೇನೆ. ಹಾಗೆಂದು ಧಾರಣಾ ಸಾಮರ್ಥ್ಯ ಹೊಂದಿದವನಿಗೆ ಮಾತ್ರ ಕೊಡುವಂತ ಅಸ್ತ್ರವಿದೆ. ಎಲ್ಲಿಯೂ ಕೂಡ ಅಪ್ಪಿ ತಪ್ಪಿ ಇದನ್ನು ಎಡೆಯಿಲ್ಲದೆ ಪ್ರಯೋಗ ಮಾಡಬೇಡ. ಸರಿಯಾದ ಸಂದರ್ಭದಲ್ಲಿ ದುಷ್ಟಮರ್ದನಕ್ಕಾಗಿ ಪ್ರಯೋಗಿಸು. ಇದು ಪಾಶುಪತಾಸ್ತ್ರವನ್ನು ಇನ್ನೊಂದೇನಾದ್ರೂ ಇದ್ರೆ ಕೊಡುವುದು. ಮಗನೇ, ನನ್ನವರು ಹೊರಟು ಬರುವಂತಹ ಸಂದರ್ಭದಲ್ಲಿ ನಿನ್ನ ಯುದ್ಧದ ವೈಖರಿಗಳೆಲ್ಲವನ್ನು ಕಾಣಬೇಕಿರುವಂತಹ ಉದ್ದೇಶದಿಂದ ನಾನು ಹಠವನ್ನು ಹಿಡಿದುಕೊಂಡು ಬಂದವಳು. ಮೆಚ್ಚಿದ್ದೇನೆ ಮಗನೇ. ಮೆಚ್ಚಿದಂತಹ ನಾನು ಬಂದು ಹೋಗುವಂತಹ ಈ ಸಂದರ್ಭದಲ್ಲಿ ನಿನಗೊಂದು ಅಂಜನಾಸ್ತ್ರವನ್ನು ಕರುಣಿಸ್ತಾ ಇದ್ದೇನೆ. ಮುಂದೊಂದು ದಿವಸ ಇದು ನಿನಗೆ ಉಪಯೋಗಕ್ಕೆ ಬರ್ತದೆ. ಇದನ್ನು ಯಾರಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಶಕ್ತಿ ಉಂಟು ಅಂತವರ ಮೇಲೆ ಮಾತ್ರ ಪ್ರಯೋಗವನ್ನು ಮಾಡಬೇಕು. ನೆನಪಿಟ್ಟುಕೊಳ್ಳಿ. ಗೊತ್ತಾಯ್ತಲ್ಲ? ಜಗದ ಮಾತಾ ಪಿತೃಗಳಿಂದ ಅನುಗ್ರಹಿತನಾದವ ಅಂತೂ ಇಂದ್ರಕೀಲಕಕ್ಕೆ ಬಂದದ್ದಕ್ಕೆ, ಪ್ರತಿಸ್ಮೃತಿಯನ್ನು ಪಠನ ಮಾಡಿದ್ದಕ್ಕೆ ಇಷ್ಟು ನಾವು ಕೊಟ್ಟಿದ್ದೇವೆ. ಇಷ್ಟರಲ್ಲೇ ಮುಗಿಯುತ್ತದೆ ಅಂತ ಭಾವಿಸಬೇಡ. ಇದಕ್ಕಿಂತಲೂ ಹೆಚ್ಚಿನದ್ದು ನಿನಗೆ ಸಿಗುವುದಕ್ಕುಂಟು. ಅದಕ್ಕಾಗಿ ನಿನ್ನಪ್ಪ ಸುರಪ್ಪನೇ ಕಾಯುತ್ತಾ ಇದ್ದಾನೆ. ನೀನು ಆ ಕಡೆಗೆ ಗಮ್ಯವನ್ನು ಹೊಂದು ನಾವು ಕೈಲಾಸವನ್ನು